ಆಗಿದೆ, ಲೈವ್ ಆಗಿದೆ ಮಾತಾಜಿ. ಹರೇ ಕೃಷ್ಣ ಹರೇ ಕೃಷ್ಣ ಆಗಿದೆ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಪ್ರವೀಣ ಮಾತಾಜಿ ಸ್ಕ್ರೀನ್ ಶೇರ್ ಮಾಡ್ತೀರಲ್ಲ? ಮಾತಾಜಿ ಮಾಡ್ತೀನಿ ಮಾತಾಜಿ. ಪೋಸ್ಟ್ ಮಾಡಿ ಮಾತಾಜಿ. ಇದ್ದೀರಿ ನೀವು ಹೋಸ್ಟ್ ಆಗಿ. ಮಾತಾಜಿ ಥ್ಯಾಂಕ್ ಯು ಮಾತಾಜಿ. ಹರೇ ಕೃಷ್ಣ 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 ಹರೇ 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 ರಾಮ 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 ಕೃಷ್ಣ ದೇವ ಪರಮ ಪುರುಷ. ಈ ಪುಸ್ತಕವನ್ನು ಓದಲು ಅವಕಾಶ ಮಾಡಿಕೊಟ್ಟಂತ ರಾಧಾ ಗೋವಿಂದ ದೇವಸ್ಥಾನ ಮಂಗಳೂರು ಕುಲಾಯಿ ಇಲ್ಲಿ ಅಧ್ಯಕ್ಷರಾದ ರಾಮನಿಷ್ಠ ದಾಸ್ ಪ್ರಭುಜಿಗೆ ನಿಮ್ಮೆಲ್ಲರ ಪರವಾಗಿ ಪ್ರಣಾಮಗಳನ್ನು ಸಲ್ಲಿಸ್ತೇನೆ. ಹಾಗೂ ನನ್ನ ಎಲ್ಲಾ ಗುರು ವೃಂದದವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಪ್ರಣಾಮಗಳನ್ನು ಸಲ್ಲಿಸ್ತೇನೆ. ಇಸ್ಕಾನ್ ಫೌಂಡರ್ ಕೆ.ಸಿ. ಭಕ್ತಿವೇದಾಂತ ಶ್ರೀಲ ಪ್ರಭುಪಾದ್ ಇವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಪ್ರಣಾಮಗಳನ್ನು ಸಲ್ಲಿಸ್ತಾ ಇದ್ದೇನೆ. ತರಗತಿಗೆ ಬಂದಂತಹ ಎಲ್ಲರಿಗೂ ಕೂಡ ಸ್ವಾಗತವನ್ನು ಕೋರುತ್ತಾ ಮೊದಲಿಗೆ ಪ್ರಾರ್ಥನೆ. ಓಂ ಅಜ್ಞಾನತಿಮಿರಂಧಸ್ಯ ಜ್ಞಾನಾಂಜನಶಲಾಕಾಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪಃ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀ ಗುರು ಶ್ರೀಯುತಪದಕಮಲಂ ಶ್ರೀ ಗುರುನ್ ವೈಷ್ಣವಾಂಶ ಶ್ರೀರೂಪಂ ಸಾಗ್ರಜಾತಂ ಸಹಗಣ ರಘುನಾಥಾನ್ವಿತಂ ತಂ ಸಹಜೀವಂ ಸಾದ್ವೈತಂ ಸಾವಧೂತಂ ಪರಿಜನ ಸಹಿತಂ ಕೃಷ್ಣ ಚೈತನ್ಯ ದೇವಂ ಶ್ರೀ ರಾಧಾ ಕೃಷ್ಣ ಪಾದನ್ ಸಹಗಣ ಲಲಿತ ಶ್ರೀ ವಿಶಾಖಾನ್ವಿತಂ ಶ. ಹೇ ಕೃಷ್ಣ ಕರುಣಾ ಸಿಂಧು ದೀನ ಬಂಧು ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮಸ್ತುತೆ. ಸಪ್ತ ಕಾಂಚನ ಗೌರಾಂಗೇ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿ ಪ್ರಿಯೆ. ವಾಂಛಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ನಮಃ ಓಂ ವಿಷ್ಣುಪಾದಾಯ ಕೃಷ್ಣ ಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿ ವೇದಾಂತ ಸ್ವಾಮಿನ್ ಇತಿ ನಾಮಿನೇ. ನಮಸ್ತೆ ಸರಸ್ವತಿ ದೇವಿ ಗೌರವಾಣಿ ಪ್ರಚಾರಿಣಿ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶ ತಾರಿಣಿ. ಜೈ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶಿವಾಸಾದಿ ಗೌರ ಭಕ್ತ ವೃಂದ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ. ಮತ್ತೊಮ್ಮೆ ಎಲ್ಲರಿಗೂ ಸ್ವಾಗತವನ್ನು. ಇವತ್ತು ಯಾರು ಓದ್ಲಿಕ್ಕೆ? ಮಾತಾಜಿ ಕೃಷ್ಣ ಕೃಷ್ಣ ಇದೆ ಅಲ್ವಾ ಮಾತಾಜಿ? ಅದು ಅದೇ ಹೇಳ್ತೇನೆ. ಓಕೆ, ಹರೇ ಕೃಷ್ಣ. ಧನ್ಯವಾದಗಳು ನೆನಪು ಮಾಡಿದ್ದಕ್ಕೆ. ಕೃಷ್ಣ 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 ಹೇ 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 ಕೃಷ್ಣ 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 ರಕ್ಷ ಮಾಂ. ಕೃಷ್ಣ 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 ರಕ್ಷ ಮಾಂ. ಕೃಷ್ಣ 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 ಪಾಹಿ ಮಾಂ. ಕೃಷ್ಣ 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 ಪಾಹಿ ಮಾಂ. ರಾಮ ರಾಘವ ರಾಮ ರಾಘವ ರಾಮ ರಾಘವ ರಕ್ಷ ಮಾಂ. ರಾಮ ರಾಘವ ರಾಮ ರಾಘವ ರಾಮ ರಾಘವ ರಕ್ಷ ಮಾಂ. ಕೃಷ್ಣ ಕೇಶವ ಕೃಷ್ಣ ಕೇಶವ ಕೃಷ್ಣ ಕೇಶವ ಪಾಹಿ ಮಾಂ. ಕೃಷ್ಣ ಕೇಶವ ಕೃಷ್ಣ ಕೇಶವ ಕೃಷ್ಣ ಕೇಶವ ಪಾಹಿ ಮಾಂ. ರಾಮ ರಾಘವ ರಕ್ಷ ಮಾಂ. 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 ಕೃಷ್ಣ ಕೇಶವ ಪಾಹಿ ಮಾಂ.
ರಾಮ ರಾಘವ ರಕ್ಷ ಮಾಂ ಕೃಷ್ಣ ಕೇಶವ ಪಾಹಿ ಮಾಂ ರಾಮ ರಾಘವ ರಕ್ಷ ಮಾಂ ಕೃಷ್ಣ ಕೇಶವ ಪಾಹಿ ಮಾಂ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಎಲ್ಲರಿಗೂ ಹರೇ ಕೃಷ್ಣ. ಧನ್ಯವಾದ. ಹರೇ ಮಾತಾಜಿ ಓದಿಸೋದ ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಪ್ರಣಾಮಗಳು ಮಾತಾಜಿ. ಪ್ರಣಾಮಗಳು, ಎಲ್ಲರಿಗೂ ಪ್ರಣಾಮಗಳು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ದಂಡೋತ್ ಪ್ರಣಾಮ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಅಂಬಿಕಾ ಮಾತಾಜಿ ಓದಿ. ಅಂಬಿಕಾ ಮಾತಾಜಿ. ಮಾತಾಜಿ ನಾನು ಓದ್ಲೇ ಇಲ್ಲ. ಬಿ ಮಲ್ಲಜಮ್ಮ ಮಾತಾಜಿ ಓದಿ. ಬಿ ಮಲ್ಲಜಮ್ಮ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಅಂಬಿಕಾ ಮಾತಾಜಿ, ಬಿ ಮಲ್ಲಜಮ್ಮ ಮಾತಾಜಿ. ಹರೇ ಮಾತಾಜಿ. ಹರೇ ಆಧ್ಯಾತ್ಮಿಕ ಜಗತ್ತಿನ ಇಲ್ಲಿ ಮಾತಾಜಿ. ನಿಮ್ದು ನೆಟ್ವರ್ಕ್ ಸ್ಲೋ ಇದೆ ಮಾತಾಜಿ, ಸ್ವಲ್ಪ ಕಿಟಕಿ ಆಚೆ ಬನ್ನಿ. ಆಧ್ಯಾತ್ಮಿಕ ಜಗತ್ತಿನಲ್ಲಿ ಉರಿಯಲ್ಲಿನ ಕಿಡಿಗಳಂತೆ ಜೀವಿಗಳು ತಮ್ಮ ಮೂಲ ಸ್ಥಿತಿಯಲ್ಲಿ ಪ್ರಕಟರಾಗಿರುತ್ತಾರೆ. ಆದರೆ ಭೌತಿಕ ಜಗತ್ತಿನಲ್ಲಿ ಪ್ರಭುವು ತನ್ನ ನಿರಾಕಾರ ಸ್ವರೂಪದಲ್ಲಿ ಸರ್ವಾಂತರ್ಯಾಮಿಯಾಗಿದ್ದರೂ ಕೆಲವೊಮ್ಮೆ ಕಿಡಿಗಳು ಜ್ವಲಿಸುವ ಉರಿಯಿಂದ ಬಿದ್ದು ತಮ್ಮ ಮೊದಲಿನ ಪ್ರಕಾಶವನ್ನು ಕಳೆದುಕೊಳ್ಳುವಂತೆ ಜೀವಿಗಳು ತಮ್ಮ ಕೃಷ್ಣ ಪ್ರಜ್ಞೆಯನ್ನು ಮರೆತು ಬಿಟ್ಟಿದ್ದಾರೆ. ಇಲ್ಲಿ ಬಡವರು ನಿರಪರಾಧಿಗಳೂ ಆದ ಜೀವಿಗಳಲ್ಲಿ ಕರುಣೆಯನ್ನು ತೋರಿಸುವ ಪರಿಶುದ್ಧ ಭಕ್ತನ ಪ್ರಸ್ತಾಪವಿದೆ. ಬದ್ಧಾತ್ಮಗಳ ಹೃದಯಗಳಲ್ಲಿ ಪರಿಶುದ್ಧ ಭಕ್ತನು ಕೃಷ್ಣ ಪ್ರಜ್ಞೆಯ ದೀಪವನ್ನು ಹತ್ತಿಸುತ್ತಾನೆ. ಹೀಗೆ ಆಧ್ಯಾತ್ಮಿಕ ಜಗತ್ತಿನ ಪ್ರಜ್ವಲಿಸುವ ಉರಿಯು ಈ ಭೌತಿಕ ಜಗತ್ತಿನಲ್ಲಿಯೂ ಪ್ರಕಟವಾಗುತ್ತದೆ. ಕೆಲವು ಕಿಡಿಗಳು ನೀರಿನಲ್ಲಿ ಬೀಳುತ್ತವೆ, ಕೂಡಲೇ ಅವು ತಮ್ಮ ಹಿಂದಿನ ಪ್ರಕಾಶವನ್ನು ಕಳೆದುಕೊಂಡು ಸ್ವಲ್ಪ ಹೆಚ್ಚು ಕಡಿಮೆ ಅರಿಯೇ ಹೋಗುತ್ತವೆ. ಇವನ್ನು ಜಡ ಪ್ರಾಪಂಚಿಕ ವಾದಿಗಳ ನಡುವೆ ಹುಟ್ಟುವ ಜೀವಿಗಳಿಗೆ ಹೋಲಿಸಬಹುದು. ಇಂತಹ ಬದ್ಧ ಜೀವಿಗಳಲ್ಲಿನ ಕೃಷ್ಣ ಪ್ರಜ್ಞೆಯು ಬಹುಮಟ್ಟಿಗೆ ಹರಿಹೋಗುತ್ತದೆ. ಕೆಲವು ಕಿಡಿಗಳು ನೆಲಕ್ಕೆ ಬೀಳುತ್ತವೆ. ಅವು ಪ್ರಜ್ವಲಿಸುವ ಸ್ಥಿತಿ ಮತ್ತು ಹರಿಹೋಗುವ ಸ್ಥಿತಿ ಇವುಗಳ ನಡುವಣ ಸ್ಥಿತಿಯಲ್ಲಿರುತ್ತವೆ. ಹಾರಿ ಹೋಗುವ ಸ್ಥಿತಿ ಇರುವ ನಡುವಣ ಸ್ಥಿತಿಯಲ್ಲಿರುತ್ತವೆ. ಕೆಲವು ಜೀವಿಗಳಿಗೆ ಕೃಷ್ಣ ಪ್ರಜ್ಞೆಯೇ ಇರುವುದಿಲ್ಲ. ಕೆಲವು ಕೃಷ್ಣ ಪ್ರಜ್ಞೆಯು ಇರುವ ಮತ್ತು ಇಲ್ಲದಿರುವ ಸ್ಥಿತಿಗಳ ನಡುವೆ ಇರುತ್ತವೆ. ಮತ್ತೆ ಕೆಲವು ವಾಸ್ತವವಾಗಿ ಕೃಷ್ಣ ಪ್ರಜ್ಞೆಯಲ್ಲಿಯೇ ಇರುತ್ತವೆ. ಬ್ರಹ್ಮ, ಇಂದ್ರ, ಚಂದ್ರ, ಸೂರ್ಯ ಮತ್ತಿತರ ಮೇಲಿನ ಲೋಕಗಳಲ್ಲಿರುವ ಹಲವಾರು ದೇವತೆಗಳು ಕೃಷ್ಣ ಪ್ರಜ್ಞೆಯಲ್ಲಿ ಇರುತ್ತಾರೆ. ಮನುಷ್ಯರ ಸಮಾಜವು ದೇವತೆಗಳು ಮತ್ತು ಪ್ರಾಣಿಗಳ ನಡುವೆ ಇದೆ. ಕೆಲವರಲ್ಲಿ ಕೃಷ್ಣ ಪ್ರಜ್ಞೆಯು ಹೆಚ್ಚಾಗಿರುತ್ತದೆ, ಕೆಲವರಲ್ಲಿ ಕಡಿಮೆ ಇರುತ್ತದೆ. ಮತ್ತೆ ಕೆಲವರು ಕೃಷ್ಣ ಪ್ರಜ್ಞೆಯನ್ನು ಸಂಪೂರ್ಣವಾಗಿ ಮರೆತು ಬಿಟ್ಟಿರುತ್ತಾರೆ. ಮೂರನೆಯ ವರ್ಗದ ಜೀವಿಗಳು ಎಂದರೆ ಪ್ರಾಣಿ, ಪಶುಗಳು, ಗಿಡ ಮರಗಳು ಮತ್ತು ಜಲಚರ ಪ್ರಾಣಿಗಳು ಕೃಷ್ಣ ಪ್ರಜ್ಞೆಯನ್ನು ಸಂಪೂರ್ಣವಾಗಿ ಮರೆತು ಬಿಟ್ಟಿವೆ. ವೇದಗಳಲ್ಲಿ ಹೇಳಿರುವ ಉರಿಯುವ ಜ್ವಾಲೆಯ ಕಿಡಿಗಳ ಈ ನಿದರ್ಶನವು ಬೇರೆ ಬೇರೆ ವರ್ಗಗಳ ಜೀವಿಗಳ ಸ್ಥಿತಿಗಳನ್ನು ಅರ್ಥಮಾಡಿಕೊಳ್ಳಲು ಬಹು ನೇರವಾಗುತ್ತವೆ. ದೇವೋತ್ತಮ ಪರಮ ಪುರುಷನಾದ ಕೃಷ್ಣನು ಅಥವಾ ಪುರುಷೋತ್ತಮನು ಎಲ್ಲ ಜೀವಿಗಳಿಗಿಂತ ಶ್ರೇಷ್ಠನು.
ಅವನು ಎಲ್ಲಾ ಭೌತಿಕ ಸ್ಥಿತಿಗಳಿಂದ ಸದಾ ಮುಕ್ತನು. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಡಾಕ್ಟರ್ ಕೃಷ್ಣಮೂರ್ತಿ ಪ್ರಭುಜಿ ಓದಿ. ಡಾಕ್ಟರ್ ಕೃಷ್ಣಮೂರ್ತಿ ಪ್ರಭುಜಿ. ಕೇಳಿಸುವುದಿಲ್ಲ ಪ್ರಭುಜಿ. ನೆಟ್ವರ್ಕ್ ಸರಿ ಇಲ್ಲ. ನೆಟ್ವರ್ಕ್ ಸ್ಲೋ ಇದೆ. ಆಕಸ್ಮಿಕವಾಗಿ ಜೀವಿಗಳು ಕೇಳಿಸ್ತಾ ಇದೆ ಮಾತಾಜಿ? ಹಾ, ಕೇಳಿಸ್ತಾ ಇದೆ, ಓದಿ. ಆಕಸ್ಮಿಕವಾಗಿ ಜೀವಿಗಳು ಬದುಕಿನಲ್ಲಿ ಬೇರೆ ಬೇರೆ ಸ್ಥಿತಿಗಳಲ್ಲಿ ಏಕೆ ಬಿದ್ದಿವೆ ಎಂಬ ಪ್ರಶ್ನೆ ಹೇಳಬಹುದು. ಈ ಪ್ರಶ್ನೆಗೆ ಉತ್ತರ ಹೇಳಲು ಜೀವಿಗಳಿಗೆ ಆಕಸ್ಮಿಕ ಪ್ರಭಾವವಿರಲು ಸಾಧ್ಯವೇ ಇಲ್ಲ ಎನ್ನುವುದನ್ನು ನಾವು ಮೊದಲು ಅರ್ಥ ಮಾಡಿಕೊಳ್ಳಬೇಕು. ಆಕಸ್ಮಿಕವೆಲ್ಲ ಜೀವರ ವಿಂಡೋ ಸೈಡ್ ಪ್ರಕಾರ ಜೀವ ವಿದ್ಯೆ ಎಂದು ಹೆಸರು. ಬದುಕಿನ ಬೇರೆ ಸ್ಥಿತಿಗಳಲ್ಲಿ ಅವುಗಳ ಸನ್ನಿವೇಶವು ಆಕಸ್ಮಿಕ ಕೊಡಿ ಮಾತ್ರ. ನೆಟ್ವರ್ಕ್ ಪ್ರಾಬ್ಲಮ್ ಇರಬೇಕು. ಸ್ವಲ್ಪ ಕಿಟಕಿ ಕಡೆ ಹೋಗಿ, ಅಲ್ಲಿ ನಿಮ್ಗೆ ನೆಟ್ವರ್ಕ್ ಸಿಗಬಹುದು. ಓಕೆ. ಗೀತಾ ಮಾತಾಜಿ. ಗೀತಾ ಮಾತಾಜಿ ಓದಿ. ಗೀತಾ ಮಾತಾಜಿ. ಗೀತಾ ಕೋಡಿಕಲ್ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಆಕಸ್ಮಿಕವಾಗಿ ಜೀವಿಗಳು ಬದುಕಿನಲ್ಲಿ ಬೇರೆ ಸ್ಥಿತಿಗಳಲ್ಲಿ ಏಕೆ ಬಿದ್ದಿವೆ ಎಂಬ ಪ್ರಶ್ನೆ ಹೇಳಬಹುದು. ಈ ಪ್ರಶ್ನೆಗೆ ಉತ್ತರ ಹೇಳಲು ಜೀವಿಗಳಿಗೆ ಆಕಸ್ಮಿಕದ ಪ್ರಭಾವವಿರಲು ಸಾಧ್ಯವೇ ಇಲ್ಲ ಎನ್ನುವುದನ್ನು ನಾವು ಮೊದಲು ಅರ್ಥ ಮಾಡಿಕೊಳ್ಳಬೇಕು. ಆಕಸ್ಮಿಕವೆಲ್ಲ ಜೀವರಹಿತ ವಸ್ತುಗಳಿಗೆ ಮಾತ್ರ. ವೈದಿಕ ಸಾಹಿತ್ಯದ ಪ್ರಕಾರ ಜೀವಿಗಳಿಗೆ ವಿದ್ಯೆ ಇದೆ, ಆದ್ದರಿಂದ ಅವುಗಳಿಗೆ ಚೈತನ್ಯ ಎಂದರೆ ವಿದ್ಯೆ ಎಂದು ಹೆಸರು. ಬದುಕಿನ ಬೇರೆ ಸ್ಥಿತಿಗಳಲ್ಲಿ ಅವುಗಳ ಸನ್ನಿವೇಶವು ಆಕಸ್ಮಿಕವಲ್ಲ. ಅವುಗಳಿಗೆ ವಿದ್ಯೆ ಇರುವುದರಿಂದ ಸನ್ನಿವೇಶವು ಅವರ ಆಯ್ಕೆಯೇ. ಭಗವದ್ಗೀತೆಯಲ್ಲಿ ಪ್ರಭುವು ಎಲ್ಲವನ್ನು ಪರಿತ್ಯಾಗ ಮಾಡಿ ನನಗೆ ಶರಣಾಗತನಾಗು ಎಂದು ಹೇಳಿದ್ದಾನೆ. ದೇವೋತ್ತಮ ಪರಮಪುರುಷನ ಸಾಕ್ಷಾತ್ಕಾರದ ಮಾರ್ಗವು ಎಲ್ಲರ ಮುಂದೆಯೂ ತೆರೆದಿದೆ. ಅದನ್ನು ಅನುಸರಿಸುವುದೇ ಬಿಡುವುದೇ ಎನ್ನುವುದು ಆಯಾ ಜೀವಿಯ ಆಯ್ಕೆ. ಭಗವದ್ಗೀತೆಯ ಕೊನೆಯ ಭಾಗದಲ್ಲಿ ಕೃಷ್ಣನು ಅರ್ಜುನನಿಗೆ, ಪ್ರಿಯ ಅರ್ಜುನ, ನಾನು ನಿನಗೆ ಎಲ್ಲವನ್ನೂ ಹೇಳಿದ್ದೇನೆ, ನೀನು ಅದನ್ನು ಸ್ವೀಕರಿಸುವೆಯಾ ಎನ್ನುವುದರ ಮೇಲೆ ಎಲ್ಲವೂ ನಿಂತಿದೆ ಎಂದು ಸ್ಪಷ್ಟವಾಗಿ ಹೇಳುತ್ತಾನೆ. ಹಾಗೆಯೇ ಈ ಭೌತಿಕ ಪ್ರಪಂಚಕ್ಕೆ ಇಳಿದು ಬಂದ ಜೀವಿಗಳು ಈ ಭೌತಿಕ ಪ್ರಪಂಚವನ್ನು ಸವಿಯಬೇಕು ಎಂದು ಆಯ್ಕೆ ಮಾಡಿಕೊಂಡಿದ್ದಾರೆ. ಅವರನ್ನು ಕೃಷ್ಣನು ಭೌತಿಕ ಜಗತ್ತಿಗೆ ಕಳಿಸಲಿಲ್ಲ. ಪ್ರಭುವಿನ ನಿತ್ಯ ಸೇವೆಯನ್ನು ಬಿಟ್ಟು ತಾವೇ ಪರಮ ಭೋಗಿಗಳಾಗಲು ಬಯಸಿದವರ ಭೋಗಕ್ಕಾಗಿ ಈ ಭೌತಿಕ ಜಗತ್ತು ಸೃಷ್ಟಿಯಾಗಿದೆ. ವೈಷ್ಣವ ಸಿದ್ಧಾಂತದ ಪ್ರಕಾರ ಜೀವಿಯು ತನ್ನ ಇಂದ್ರಿಯ ಸುಖವನ್ನು ಬಯಸಿ ಪ್ರಭು ಸೇವೆಯನ್ನು ಮರೆತಾಗ ತನ್ನ ಬಯಕೆಯಂತೆ ನಿರ್ಬಂಧವಿಲ್ಲದೆ ಕಾರ್ಯ ಮಾಡಲು ಅವನಿಗೆ ಭೌತಿಕ ಜಗತ್ತಿನಲ್ಲಿ ಒಂದು ಸ್ಥಾನವನ್ನು ಕೊಡಲಾಗಿದೆ. ಆದ್ದರಿಂದ ಅವನು ಸಂತೋಷ ಪಡುವ ಅಥವಾ ಕಷ್ಟಪಡುವ ಬದುಕಿನ ಸ್ಥಿತಿಯನ್ನು ಅವನೇ ಸೃಷ್ಟಿಸಿಕೊಳ್ಳುತ್ತಾನೆ. ಪ್ರಭುವು ಜೀವಿಗಳು ಎಂದೆಂದಿಗೂ ಅರಿವು ಉಳ್ಳವರು ಎನ್ನುವುದನ್ನು ನಾವು ತಿಳಿದುಕೊಳ್ಳಬೇಕು. ಭಗವಂತನಾಗಲಿ ಜೀವಿಗಳಾಗಲಿ ಹುಟ್ಟು ಇಲ್ಲ, ಸಾವು ಇಲ್ಲ. ಸೃಷ್ಟಿಯು ಆದಾಗ ಜೀವಿಗಳು ಸೃಷ್ಟಿಯಾಯಿತು ಎಂದು ಅರ್ಥವಲ್ಲ. ಬದ್ಧ ಜೀವಿಗಳು ಕೃಷ್ಣ ಪ್ರಜ್ಞೆಯ ವೇದಿಕೆಗೆ ಏರಲು ಒಂದು ಅವಕಾಶವನ್ನು ಕಲ್ಪಿಸುವುದಕ್ಕಾಗಿ ಪ್ರಭುವು ಈ ಭೌತಿಕ ಜಗತ್ತನ್ನು ಸೃಷ್ಟಿಸುತ್ತಾನೆ. ಬದ್ಧ ಜೀವಿ ಈ ಅವಕಾಶದ ಸದುಪಯೋಗ ಮಾಡಿಕೊಳ್ಳದಿದ್ದರೆ ಭೌತಿಕ ಜಗತ್ತು ಕರಗಿ ಹೋದಾಗ ಬದ್ಧ ಜೀವಿಯು ನಾರಾಯಣನ ದೇಹವನ್ನು ಪ್ರವೇಶಿಸಿ ಇನ್ನೊಂದು ಸೃಷ್ಟಿಯವರೆಗೆ ಗಾಢವಾದ ನಿದ್ರೆಯಲ್ಲಿರುತ್ತಾನೆ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಗೀತಾ ಮಾತಾಜಿ ಓದಿ. HG ಪ್ರಭಾವತಿ ಮಾತಾಜಿ ಓದಿ. ಓದ್ತೀನಿ ಮಾತಾಜಿ, ಓದ್ತೀನಿ. ಎಲ್ಲಿಂದ? ಈ ಸಂದರ್ಭದಲ್ಲಿನ? ಹೌದು. ಹರೇ ಕೃಷ್ಣ ಮಾತಾಜಿ. ಈ ಸಂದರ್ಭದಲ್ಲಿ ಮಳೆಗಾಲದ ಉದಾಹರಣೆಯು ಬಹು ಸೂಕ್ತವಾದದ್ದು. ಮಳೆಯ ನಂತರ ತೊಯ್ದ ಭೂಮಿಯು ಬಗೆಯ ಗಿಡಗಳ ಬೆಳವಣಿಗೆಗೆ ಸಿದ್ಧವಾಗಿರುತ್ತದೆ. ಆದುದರಿಂದ ಮಳೆಗಾಲವು ಸೃಷ್ಟಿಯ ಸಾಧನ ಎಂದು ಭಾವಿಸಬಹುದು. ಹೀಗೆಯೇ ಭೌತಿಕ ಪ್ರಕೃತಿಯ ಮೇಲೆ ಪ್ರಭುವಿನ ಕಟಾಕ್ಷ ಬಿದ್ದಾಗ ಸೃಷ್ಟಿಯು ಆಗಿ
ಕೂಡಲೇ ಮಳೆ ಬಂದ ನಂತರ ವಿವಿಧ ಬಗೆಗಳ ಗಿಡಗಳು ಕಾಣಿಸಿಕೊಳ್ಳುವಂತೆ ಜೀವಿಗಳು ತಮ್ಮ ವಿವಿಧ ಬದುಕಿನ ಸ್ಥಿತಿಗಳಲ್ಲಿ ಕಾಣಿಸಿಕೊಳ್ಳುತ್ತವೆ. ಮಳೆ ಎಂಬುದು ಒಂದೇ, ಆದರೆ ಬೇರೆ ಬೇರೆ ತರದ ಗಿಡಗಳ ಉಗಮವು ವೈವಿಧ್ಯದಿಂದ ಕೂಡಿದೆ. ಮಳೆಯು ಇಡೀ ಜಮೀನಿನ ಮೇಲೆ ಒಂದೇ ರೀತಿಯಲ್ಲಿ ಬೀಳುತ್ತದೆ, ಆದರೆ ಬಿತ್ತಿದ ಬೀಜಗಳಿಗೆ ಅನುಗುಣವಾಗಿ ವಿವಿಧ ಆಕಾರಗಳ ಮತ್ತು ರೂಪಗಳ ಗಿಡಗಳು ಸಸಿಯಾಗಿ ಕಾಣಿಸಿಕೊಳ್ಳುತ್ತವೆ. ಹಾಗೆಯೇ ನಮ್ಮ ಬಯಕೆಗಳ ಬೀಜಗಳು ಭಿನ್ನ ಭಿನ್ನವಾದವು. ಪ್ರತಿಯೊಂದು ಜೀವಿಗೂ ಒಂದು ಬೇರೆಯ ತೆರನಾದ ಬಯಕೆ ಇರುತ್ತದೆ. ಅವನಿಗೆ ಒಂದು ರೀತಿಯ ವಿಶಿಷ್ಟ ದೇಹವನ್ನು ತಂದುಕೊಡುವುದು ಅವನ ಬಯಕೆಯ ಬೀಜ. ಇದನ್ನು ರೂಪ ಗೋಸ್ವಾಮಿಯವರು ಪಾಪ ಬೀಜ ಎಂದು ಕರೆಯುತ್ತಾರೆ. ನಮ್ಮ ಎಲ್ಲ ಭೌತಿಕ ಆಸೆಗಳನ್ನು ಪಾಪ ಬೀಜಗಳು ಎಂದು ಪರಿಗಣಿಸಬೇಕು. ಪರಮ ಪ್ರಭುವಿಗೆ ಶರಣಾಗತರಾಗದಿರುವುದು ನಮ್ಮ ಪಾಪದ ಬಯಕೆ ಎಂದು ಭಗವದ್ಗೀತೆಯು ಹೇಳುತ್ತದೆ. ಆದುದರಿಂದ ಪ್ರಭುವು ಭಗವದ್ಗೀತೆಯಲ್ಲಿ ಪಾಪ ಕರ್ಮಗಳ ಫಲದಿಂದ ನಿನ್ನನ್ನು ರಕ್ಷಿಸುತ್ತೇನೆ ಎಂದು ಹೇಳಿದ್ದಾನೆ. ಪಾಪದ ಬಯಕೆಗಳು ಬೇರೆ ಬೇರೆ ಬಗೆಗಳ ದೇಹಗಳಲ್ಲಿ ಪ್ರಕಟವಾಗುತ್ತದೆ. ಆದುದರಿಂದ ಒಂದು ಬಗೆಯ ಜೀವಿಗೆ ಒಂದು ಬಗೆಯ ದೇಹವನ್ನು ಕೊಟ್ಟು ಇನ್ನೊಂದು ಬಗೆಯ ಜೀವಿಗೆ ಇನ್ನೊಂದು ದೇಹವನ್ನು ಕೊಟ್ಟು ಪರಮ ಪ್ರಭುವು ಪಕ್ಷಪಾತವನ್ನು ತೋರಿದ್ದಾನೆ ಎಂದು ಯಾರೂ ಅಪೇಕ್ಷಿಸುವಂತಿಲ್ಲ. 84 ಲಕ್ಷ ಆಕ್ಷೇಪಿಸುವಂತಿಲ್ಲ. 84 ಲಕ್ಷ ವರ್ಗಗಳ ಎಲ್ಲ ದೇಹಗಳು ಬೇರೆ ಬೇರೆ ಜೀವಿಗಳ ಮಾನಸಿಕ ಸ್ಥಿತಿಗೆ ಅನುಗುಣವಾಗಿ ಲಭ್ಯವಾಗುತ್ತವೆ. ದೇವೋತ್ತಮ ಪರಮ ಪುರುಷನಾದ ಪುರುಷೋತ್ತಮನು ತಮ್ಮ ಬಯಕೆಗಳಂತೆ ನಡೆದುಕೊಳ್ಳಲು ಜೀವಿಗಳಿಗೆ ಒಂದು ಅವಕಾಶವನ್ನು ಕೊಡುತ್ತಾನೆ. ಆದುದರಿಂದ ಜೀವಿಗಳು ಪ್ರಭುವು ನೀಡಿದ ಸೌಲಭ್ಯವನ್ನು ಬಳಸಿಕೊಂಡು ಕಾರ್ಯ ತತ್ಪರವಾಗಿರುತ್ತವೆ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಪ್ರಭುಜಿ ಓದಿ. ಗೋಲ್ಡ್ ಮಿಕ್ಸ್ ಕುಚ್ಚು. ಹರೇ ಕೃಷ್ಣ ಮಾತಾಜಿ, ಓದ್ತೀನಿ ಮಾತಾಜಿ. ಅಂಬಿಕಾ ಮಾತಾಜಿ ಮ್ಯೂಟ್ ಮಾಡ್ಕೊಳ್ಳಿ. ಹರೇ ಕೃಷ್ಣ ಮಾತಾಜಿ. ಇದೇ ಸಮಯದಲ್ಲಿ ಅವು ಪ್ರಭುವಿನ ದಿವ್ಯ ಶರೀರದಿಂದ ಹುಟ್ಟುತ್ತವೆ. ಪ್ರಭು ಮತ್ತು ಜೀವಿಗಳ ಸಂಬಂಧವನ್ನು ವೈದಿಕ ಸಾಹಿತ್ಯದಲ್ಲಿ ವಿವರಿಸಿದೆ. ಪರಮ ಪ್ರಭುವು ತನ್ನ ಮಕ್ಕಳಿಗೆಲ್ಲ ಅವರು ಬಯಸಿದ್ದನ್ನು ಕೊಟ್ಟು ಪಾಲಿಸುತ್ತಾನೆ ಎಂದು ಅಲ್ಲಿ ಹೇಳಿದೆ. ಹೀಗೆಯೇ ಭಗವದ್ಗೀತೆಯಲ್ಲಿ ಪ್ರಭುವು ಎಲ್ಲ ಜೀವಿಗಳಿಗೆ ಬೀಜವನ್ನು ದಾನ ಮಾಡುವ ತಂದೆ ನಾನು ಎಂದು ಹೇಳುತ್ತಾನೆ. ತಂದೆಯಿಂದ ಮಕ್ಕಳು ಹುಟ್ಟುತ್ತಾರೆ, ಆದರೆ ಮಕ್ಕಳಿಗೆ ತಮ್ಮದೇ ಆದ ಬಯಕೆಗಳು ಇರುತ್ತವೆ. ಆದುದರಿಂದ ಮಕ್ಕಳ ಭಿನ್ನ ಭಿನ್ನವಾದ ಭವಿಷ್ಯಗಳಿಗೆ ತಂದೆಯು ಹೊಣೆಯಲ್ಲ. ಪ್ರತಿಯೊಂದು ಮಗುವು ತಂದೆಯ ಆಸ್ತಿಯನ್ನು ಮತ್ತು ಬೋಧನೆಯನ್ನು ಬಳಸಿಕೊಳ್ಳಬಹುದು. ಎಲ್ಲ ಮಕ್ಕಳಿಗೂ ಪಿತ್ರಾರ್ಜಿತ ಮತ್ತು ಬೋಧನೆ ಒಂದೇ ಆಗಿರಬಹುದಾದರೂ ಅವರವರಿಗೆ ಬೇರೆ ಬೇರೆ ಅಪೇಕ್ಷೆಗಳು ಇರುವುದರಿಂದ ಪ್ರತಿ ಮಗುವು ಬೇರೆ ಬದುಕನ್ನು ಸೃಷ್ಟಿ ಮಾಡಿಕೊಳ್ಳುತ್ತದೆ. ಇದರಿಂದ ಕಷ್ಟಪಡುತ್ತದೆ ಅಥವಾ ಸಂತೋಷ ಪಡುತ್ತದೆ. ಹೀಗೆ ಭಗವದ್ಗೀತೆಯ ಉಪದೇಶವು ಎಲ್ಲರಿಗೂ ಒಂದೇ. ಪ್ರತಿಯೊಬ್ಬನು ಪರಮ ಪ್ರಭುವಿಗೆ ಶರಣಾಗತನಾಗಬೇಕು. ಅವನು ಅವರ ಹೊಣೆಯನ್ನು ಹೊತ್ತುಕೊಂಡು ಅವರನ್ನು ಪಾಪ ಕರ್ಮಗಳಿಂದ ಪಾರು ಮಾಡುತ್ತಾನೆ. ಪ್ರಭುವಿನ ಸೃಷ್ಟಿಯಲ್ಲಿ ಎಲ್ಲ ಜೀವಿಗಳಿಗೂ ಬದುಕಿನ ಸೌಲಭ್ಯಗಳನ್ನು ನೀಡಲಾಗಿದೆ. ಭೂಮಿಯ ಮೇಲಾಗ್ಲಿ, ನೀರಿನಲ್ಲಾಗ್ಲಿ, ಆಕಾಶದಲ್ಲಾಗ್ಲಿ ಇರುವುದೆಲ್ಲವೂ ಎಲ್ಲ ಜೀವಿಗಳಿಗೆ ಸೇರಿದ್ದು. ಅವರೆಲ್ಲ ಪರಮ ಪ್ರಭುವಿನ ಮಕ್ಕಳಾದುದರಿಂದ ಪ್ರಭುವು ಕೊಟ್ಟ ಪ್ರಾಪಂಚಿಕ ಸೌಲಭ್ಯಗಳನ್ನು ಪ್ರತಿಯೊಬ್ಬನೂ ಸವಿಯಬಹುದು. ಆದರೆ ದೂರದೃಷ್ಟಶಾಲಿಗಳಾದ ಜೀವಿಗಳಿಗೂ ತಮ್ಮಲ್ಲಿಯೇ ಕಲಹ ಮಾಡಿಕೊಂಡು ಪ್ರತಿಕೂಲವಾದ ಸ್ಥಿತಿಗಳನ್ನು ಸೃಷ್ಟಿ ಮಾಡಿಕೊಳ್ಳುತ್ತಾರೆ. ಈ ಕಲಹದ ಮತ್ತು ಅನುಕೂಲವಾದ ಇಲ್ಲವೇ ಪ್ರತಿಕೂಲವಾದ ಸ್ಥಿತಿಗಳನ್ನು ಸೃಷ್ಟಿ ಮಾಡಿಕೊಳ್ಳುವುದರ ಹೊಣೆಯು ಜೀವಿಗಳದು, ದೇವೋತ್ತಮ ಪರಮ ಪುರುಷನದಲ್ಲ. ಆದುದರಿಂದ ಜೀವಿಗಳು ಭಗವದ್ಗೀತೆಯಲ್ಲಿ ನಿರೂಪಿಸಿರುವಂತೆ ಪ್ರಭುವಿನ ಆದೇಶವನ್ನು ಬಳಸಿಕೊಂಡು ಕೃಷ್ಣ ಪ್ರಜ್ಞೆಯನ್ನು ಬೆಳೆಸಿಕೊಂಡರೆ ಅವರ ಬದುಕು ಭವ್ಯವಾಗುತ್ತದೆ ಮತ್ತು ಅವರು ಭಗವದ್ಧಾಮಕ್ಕೆ ಹಿಂದಿರುಗುತ್ತಾರೆ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಕಾಂತಮಣಿ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಓದಿ. ಹರೇ ಕೃಷ್ಣ ಮಾತಾಜಿ. ಈ ಭೌತಿಕ ಜಗತ್ತನ್ನು ಪ್ರಭುವೇ ಸೃಷ್ಟಿಸಿರುವುದರಿಂದ ಅದರ ಸ್ಥಿತಿಗೆ ಅವನೇ ಕಾರಣ ಎಂದು ವಾದಿಸಬಹುದು. ನಿಜ, ಈ ಭೌತಿಕ ಜಗತ್ತಿನ ಸೃಷ್ಟಿ ಮತ್ತು ಪಾಲನೆಗಳಿಗೆ ಅವನು ಪರೋಕ್ಷವಾಗಿ ಕಾರಣ. ಆದರೆ ಜೀವಿಗಳ ಬೇರೆ ಬೇರೆ ಸ್ಥಿತಿಗಳಿಗೆ ಎಂದೂ ಅವನು ಹೊಣೆಯಲ್ಲ. ಈ ಭೌತಿಕ ಜಗತ್ತನ್ನು ಪ್ರಭುವು ಸೃಷ್ಟಿಸಿರುವುದನ್ನು ಮೋಡವು
ಸಸ್ಯಗಳನ್ನು ಬೆಳೆಸುವ ರೀತಿಗೆ ಹೋಲಿಸುತ್ತಾರೆ. ಮಳೆಗಾಲದಲ್ಲಿ ಮೋಡವು ಹಲವು ವರ್ಗದ ಸಸ್ಯಗಳನ್ನು ಸೃಷ್ಟಿ ಮಾಡುತ್ತವೆ. ಮೋಡವು ನೆಲದ ಮೇಲ್ಮೈ ಮೇಲೆ ನೀರನ್ನು ಸುರಿಸುತ್ತದೆ, ಆದರೆ ನೇರವಾಗಿ ಭೂಮಿಯನ್ನು ಮುಟ್ಟುವುದಿಲ್ಲ. ಹಾಗೆಯೇ ಪ್ರಭುವು ಭೌತಿಕ ಶಕ್ತಿಯ ಮೇಲೆ ಕಣ್ಣಾಡಿಸಿ ಈ ಭೌತಿಕ ಜಗತ್ತನ್ನು ಸೃಷ್ಟಿ ಮಾಡುತ್ತಾನೆ. ಹೀಗೆಂದು ವೇದದಲ್ಲಿ ಹೇಳಿದ ಅವನ ಭೌತಿಕ ಪ್ರಕೃತಿಯ ಮೇಲೆ ಕಣ್ಣೋಟವನ್ನು ಬೀರಿದನು. ಸೃಷ್ಟಿಯಾಯಿತು. ಭೌತಿಕ ಪ್ರಕೃತಿಯ ಮೇಲೆ ಅವನ ದಿವ್ಯ ಕಟಾಕ್ಷ ಮಾತ್ರದಿಂದಲೇ ಅವನು ವಿಧ ವಿಧವಾದ ಚರಾಚರ ಜೀವಿಗಳನ್ನು, ಬದುಕಿರುವ ಮತ್ತು ಸತ್ತಿರುವ ಪ್ರಾಣಿಗಳನ್ನು ಸೃಷ್ಟಿಸುತ್ತಾನೆ ಎಂದು ಭಗವದ್ಗೀತೆಯಲ್ಲಿ ಹೇಳಿದೆ. ಭೌತಿಕ ಜಗತ್ತಿನ ಸೃಷ್ಟಿಯನ್ನು ಪ್ರಭುವಿನ ಲೀಲೆಗಳಲ್ಲಿ ಒಂದು ಎಂದು ಭಾವಿಸಬಹುದು. ಅವನು ಇಚ್ಛಿಸಿದಾಗ ಈ ಭೌತಿಕ ಜಗತ್ತನ್ನು ಸೃಷ್ಟಿಸುವುದರಿಂದ ಅದನ್ನು ಪ್ರಭುವಿನ ಲೀಲೆಗಳಲ್ಲಿ ಒಂದು ಎಂದು ಕರೆಯುತ್ತಾರೆ. ದೇವೋತ್ತಮ ಪರಮಪುರುಷನ ಈ ಇಚ್ಛೆಯು ಅವನ ಮಹಾಕರುಣೆಯನ್ನು ತೋರಿಸುತ್ತದೆ. ಏಕೆಂದರೆ ಬದ್ಧಜೀವಿಗಳು ತಮ್ಮ ಮೂಲ ಪ್ರಜ್ಞೆಯನ್ನು ಬೆಳೆಸಿಕೊಂಡು ಭಗವದ್ಧಾಮಕ್ಕೆ ಹಿಂದಿರುಗಲು ಒಂದು ಅವಕಾಶವು ದೊರೆಯುತ್ತದೆ. ಆದುದರಿಂದ ಈ ಭೌತಿಕ ಜಗತ್ತನ್ನು ಸೃಷ್ಟಿಸುವುದಕ್ಕಾಗಿ ಯಾರು ಪರಮಪ್ರಭುವನ್ನು ಆಕ್ಷೇಪಿಸುವುದಿರುವಂತಿಲ್ಲ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಧನ್ಯವಾದಗಳು ಮಾತಾಜಿ. ಲಕ್ಷ್ಮೀ ಪ್ರಿಯಂ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ ಓದ್ತೀನಿ. ಈಗ ಚರ್ಚಿಸುತ್ತಿರುವ ವಿಷಯದಿಂದ ನಿರಾಕಾರವಾದಿಗಳಿಗೂ ಸಾಕಾರವಾದಿಗಳಿಗೂ ಇರುವ ವ್ಯತ್ಯಾಸವನ್ನು ಕಂಡುಕೊಳ್ಳಬಹುದು. ನಿರಾಕಾರ ದೃಷ್ಟಿಯು ಪ್ರಭುವಿನ ಅಸ್ತಿತ್ವದಲ್ಲಿ ಲೀನವಾಗುವುದನ್ನು ಸಲಹೆ ಮಾಡುತ್ತದೆ. ಶೂನ್ಯವಾದವು ಎಲ್ಲ ಭೌತಿಕ ಬಗೆಗಳನ್ನು ಶೂನ್ಯಗೊಳಿಸುವುದನ್ನು ಸಲಹೆ ಮಾಡುತ್ತದೆ. ಈ ಎರಡು ವಾದಗಳಿಗೂ ಮಾಯವಾದವೆಂದು ಹೆಸರು. ನಿಶ್ಚಯವಾಗಿಯೂ ಮತ್ತೊಮ್ಮೆ ಸೃಷ್ಟಿ ನಡೆಯುವವರೆಗೆ ವಿಶ್ರಮಿಸಲು ಜೀವಿಗಳು ನಾರಾಯಣನ ದೇಹದಲ್ಲಿ ಲೀನವಾದಾಗ ಬ್ರಹ್ಮಾಂಡವು ಕೊನೆಗೊಂಡು ಶೂನ್ಯವಾಗುತ್ತದೆ. ಇದನ್ನು ನಿರಾಕಾರ ಸ್ಥಿತಿ ಎಂದು ಕರೆಯಬಹುದು. ಆದರೆ ಈ ಸ್ಥಿತಿಯು ಶಾಶ್ವತವಲ್ಲ. ಭೌತಿಕ ಜಗತ್ತಿನ ವೈವಿಧ್ಯದ ಅಂತ್ಯವು ಜೀವಿಗಳು ಪರಮೋನ್ನತನ ದೇಹದಲ್ಲಿ ಲೀನವಾಗುವುದು ಶಾಶ್ವತವಲ್ಲ. ಏಕೆಂದರೆ ಸೃಷ್ಟಿಯು ಮತ್ತೆ ನಡೆಯುತ್ತದೆ. ತಮ್ಮ ಕೃಷ್ಣ ಪ್ರಜ್ಞೆಯನ್ನು ಬೆಳೆಸಿಕೊಳ್ಳದೆ ಪರಮೋನ್ನತನ ಶರೀರದಲ್ಲಿ ಲೀನವಾಗುವ ಜೀವಿಗಳು ಇನ್ನೊಂದು ಸೃಷ್ಟಿಯಾದಾಗ ಮತ್ತೆ ಈ ಭೌತಿಕ ಜಗತ್ತಿನಲ್ಲಿ ಕಾಣಿಸಿಕೊಳ್ಳುತ್ತವೆ. ಈ ಭೌತಿಕ ಜಗತ್ತು ಸೃಷ್ಟಿಯಾಗುತ್ತದೆ ಮತ್ತು ನಾಶವಾಗುತ್ತದೆ ಎನ್ನುವ ಸಂಗತಿಯನ್ನು ಭಗವದ್ಗೀತೆಯು ದೃಢಪಡಿಸುತ್ತದೆ. ಇದು ನಿರಂತರವಾಗಿ ನಡೆಯುತ್ತಿರುತ್ತದೆ. ಕೃಷ್ಣ ಪ್ರಜ್ಞೆಯಿಲ್ಲದ ಬದ್ಧಾತ್ಮಗಳು ಭೌತಿಕ ಸೃಷ್ಟಿಯು ನಡೆದಾಗಲೆಲ್ಲ ಹಿಂದಕ್ಕೆ ಬರುತ್ತಿರುತ್ತವೆ. ಇಂತಹ ಬದ್ಧಾತ್ಮಗಳು ಈ ಅವಕಾಶವನ್ನು ಸರಿಯಾಗಿ ಬಳಸಿಕೊಂಡು ಪ್ರಭುವಿನ ಆದೇಶದಂತೆ ಕೃಷ್ಣ ಪ್ರಜ್ಞೆಯನ್ನು ಬೆಳೆಸಿಕೊಂಡರೆ ಅವು ಆಧ್ಯಾತ್ಮಿಕ ಜಗತ್ತಿಗೆ ಹೋಗುತ್ತವೆ. ಭೌತಿಕ ಸೃಷ್ಟಿಗೆ ಮತ್ತೆ ಬರುವ ಅಗತ್ಯವಿಲ್ಲ. ಆದುದರಿಂದ ಶೂನ್ಯವಾದಿಗಳು ನಿರಾಕಾರವಾದಿಗಳು ಅಷ್ಟೇನೂ ಜಾಣರಲ್ಲ. ಏಕೆಂದರೆ ಅವರು ಪ್ರಭುವಿನ ಚರಣ ಕಮಲಗಳಲ್ಲಿ ಆಶ್ರಯ ಪಡೆಯುವುದಿಲ್ಲ ಎಂದು ಹೇಳಲಾಗಿದೆ. ಅವರು ಅಷ್ಟೇನು ಜಾಣರಲ್ಲವಾದುದರಿಂದ ಈ ಶೂನ್ಯವಾದಿಗಳು ನಿರಾಕಾರವಾದಿಗಳು ವಿಧ ವಿಧವಾದ ಕಠೋರ ವ್ರತಗಳನ್ನು ಕೈಗೊಳ್ಳುತ್ತಾರೆ. ಅವರ ಉದ್ದೇಶ ನಿರ್ವಾಣದ ಹಂತವನ್ನು ತಲುಪುವುದು. ಹೀಗೆಂದರೆ ಬದುಕಿನ ಭೌತಿಕ ಸ್ಥಿತಿಗಳನ್ನು ಅಂತ್ಯಗೊಳಿಸುವುದು. ಇಲ್ಲವೇ ಅವರ ಉದ್ದೇಶ ಪ್ರಭುವಿನ ಶರೀರದಲ್ಲಿ ಲೀನವಾಗಿ ಏಕತ್ವವನ್ನು ಸಾಧಿಸುವುದು. ಇವರೆಲ್ಲರೂ ಮತ್ತೆ ಪತನ ಹೊಂದುತ್ತಾರೆ, ಏಕೆಂದರೆ ಇವರು ಪ್ರಭುವಿನ ಚರಣ ಕಮಲಗಳನ್ನು ಅಲಕ್ಷ್ಯ ಮಾಡುತ್ತಾರೆ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಲಲಿತಾ ಆರ್ ಪೂಜಾರಿ ಮಾತಾಜಿ ಓದಿ. ಲಲಿತಾ ಆರ್ ಪೂಜಾರಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಲಲಿತಾ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಓದಿ ಮಾತಾಜಿ. ಚೈತನ್ಯ ಚರಿತಾಮೃತದಲ್ಲಿ ಅದರ ಕರ್ತೃಗಳಾದ ಕೃಷ್ಣದಾಸ ಕವಿರಾಜ ಗೋಸ್ವಾಮಿಗಳು ಸಮಸ್ತ ವೈದಿಕ ಸಾಹಿತ್ಯವನ್ನು ಅಭ್ಯಾಸ ಮಾಡಿ ಅಧಿಕಾರಯುತವಾಗಿ ಮಾತನಾಡಬಲ್ಲ ಎಲ್ಲರ ಅಭಿಪ್ರಾಯಗಳನ್ನು ಕೇಳಿ ಕೃಷ್ಣನೊಬ್ಬನೇ ಪರಮಗುರು, ಪರಮಪ್ರಭು, ಎಲ್ಲ ಜೀವಿಗಳು ಅವನ ನಿರಂತರ ಸೇವಕರು ಎಂದು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ವೇದಗಳ ಸಾಕಾರ ರೂಪಗಳ ಪ್ರಾರ್ಥನೆಯು ಅವರ ನಿರ್ಣಯವನ್ನು ದೃಢಪಡಿಸುತ್ತದೆ. ಇದರಿಂದ ಮೂಡುವ ನಿರ್ಣಯವೆಂದರೆ ಪ್ರತಿಯೊಬ್ಬನು ದೇವೋತ್ತಮ ಪರಮಪುರುಷನ ಅಧೀನದಲ್ಲಿದ್ದಾನೆ. ಪ್ರತಿಯೊಬ್ಬನು ಪರಮಪ್ರಭುವಿನ
ಪರಮಪ್ರಭುವಿನ ಪರಮ ಆಜ್ಞೆಯಂತೆ ಸೇವೆ ಸಲ್ಲಿಸುತ್ತಾನೆ ಮತ್ತು ಪ್ರತಿಯೊಬ್ಬನಿಗೂ ದೇವೋತ್ತಮ ಪರಮಪುರುಷನ ವಿಷಯದಲ್ಲಿ ಹೆದರಿಕೆ, ಅವನ ವಿಷಯದಲ್ಲಿ ಭಯವಿರುವುದರಿಂದಲೇ ಅವರು ಸರಿಯಾಗಿ ತಮ್ಮ ಕರ್ತವ್ಯಗಳನ್ನು ನಿರ್ವಹಿಸುತ್ತಾರೆ. ಪ್ರತಿಯೊಬ್ಬನು ಪರಮಪ್ರಭುವಿಗೆ ಅಧೀನನು. ಆದರೆ ಪ್ರಭುವು ಜೀವಿಗಳನ್ನು ಕಾಣುವ ತನ್ನ ದೃಷ್ಟಿಯಲ್ಲಿ ಯಾವುದೇ ಪಕ್ಷಪಾತ ಮಾಡುವುದಿಲ್ಲ. ಅವನು ಅಪಾರವಾದ ಆಕಾಶದಂತೆ ಉರಿಯುವ ಕಿಡಿಗಳು ಉರಿಯಲಿ ಕುಣಿಯುವಂತೆ ಎಲ್ಲ ಜೀವಿಗಳು ಅಪಾರವಾದ ಆಕಾಶದಲ್ಲಿ ಹಾರಾಡುವ ಪಕ್ಷಿಗಳಂತೆ. ಕೆಲವು ಬಹು ಎತ್ತರದಲ್ಲಿ ಹಾರಾಡುತ್ತವೆ, ಇನ್ನು ಕೆಲವು ಸ್ವಲ್ಪ ಕೆಳಗೆ ಹಾರಾಡುತ್ತವೆ, ಮತ್ತೆ ಕೆಲವು ಇನ್ನೂ ಕೆಳಗಿನ ಎತ್ತರದಲ್ಲಿ ಹಾರಾಡುತ್ತವೆ. ಬೇರೆ ಬೇರೆ ಪಕ್ಷಿಗಳು ಹಾರಲು ತಮಗಿರುವ ಶಕ್ತಿಗಳಿಗೆ ಅನುಗುಣವಾಗಿ ಬೇರೆ ಬೇರೆ ಎತ್ತರಗಳಲ್ಲಿ ಹಾರಾಡುತ್ತವೆ. ಆದರೆ ಈ ಸಾಮರ್ಥ್ಯಕ್ಕೂ ಆಕಾಶಕ್ಕೂ ಸಂಬಂಧವಿಲ್ಲ. ವಿವಿಧ ಜೀವಿಗಳು ಶರಣಾಗತರಾದ ಪ್ರಮಾಣಕ್ಕೆ ಅನುಗುಣವಾಗಿ ತಾನು ಅವುಗಳಿಗೆ ಬೇರೆ ಬೇರೆ ಸ್ಥಿತಿಗಳನ್ನು ಅನುಗ್ರಹಿಸುತ್ತೇನೆ ಎಂದು ಪ್ರಭುವು ಭಗವದ್ಗೀತೆಯಲ್ಲಿ ಹೇಳಿದ್ದಾನೆ. ದೇವೋತ್ತಮ ಪರಮಪುರುಷನು ಹೀಗೆ ಪ್ರಮಾಣಕ್ಕನುಗುಣವಾಗಿ ಜೀವಿಗಳಿಗೆ ಪ್ರತಿಫಲವನ್ನು ನೀಡುವುದು ಪಕ್ಷಪಾತವಲ್ಲ. ಆದುದರಿಂದ ಜೀವಿಗಳು ಬೇರೆ ಬೇರೆ ಸ್ಥಿತಿಗಳಲ್ಲಿ, ಬೇರೆ ಬೇರೆ ರಂಗಗಳಲ್ಲಿ ಮತ್ತು ಬೇರೆ ಬೇರೆ ಜೀವವರ್ಗಗಳಲ್ಲಿ ಇದ್ದರೂ ಅವರೆಲ್ಲರೂ ಸದಾ ದೇವೋತ್ತಮ ಪರಮಪುರುಷನ ನಿಯಂತ್ರಣದಲ್ಲಿಯೇ ಇರುತ್ತಾರೆ. ತಮ್ಮ ಭಿನ್ನ ಭಿನ್ನ ಬದುಕಿನ ಸ್ಥಿತಿಗಳಿಗೆ ಅವನು ಹೊಣೆಯಲ್ಲ. ತಾನು ಪರಮಪ್ರಭುವಿಗೆ ಸಮಾನ ಎಂದು ಭಾವಿಸುವುದು ಮೂರ್ಖತನ ಮತ್ತು ಅಸಹಜ. ತಾನು ಭಗವಂತನನ್ನು ಕಂಡಿಲ್ಲ ಎಂದು ಯೋಚಿಸುವುದು ಇನ್ನೂ ಹೆಚ್ಚಿನ ಮೂರ್ಖತನ. ಪ್ರತಿಯೊಬ್ಬನು ದೇವರನ್ನು ವಿವಿಧ ಸ್ವರೂಪಗಳಲ್ಲಿ ಕಾಣುತ್ತಿರುತ್ತಾನೆ. ಒಂದೇ ವ್ಯತ್ಯಾಸವೆಂದರೆ ಆಸಕ್ತನಾದವನು ದೇವರನ್ನು ಪರಮಪುರುಷನಾದ ಮತ್ತು ಅತ್ಯಂತ ಪ್ರಿಯನಾದ ಕೃಷ್ಣನನ್ನಾಗಿ ಕಾಣುತ್ತಾನೆ. ನಾಸ್ತಿಕನು ಪರಮ ಸತ್ಯವನ್ನು ಅಂತ್ಯಕಾಲದ ಮೃತ್ಯುವಾಗಿ ಕಾಣುತ್ತಾನೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಧನ್ಯವಾದ ಮಾತಾಜಿ, ಧನ್ಯವಾದಗಳು ಮಾತಾಜಿ. ಮಂಜುಳಾ ಮಾತಾಜಿ ಧನ್ಯವಾದಗಳು ಮಾತಾಜಿ. ಹಾ. ಅಷ್ಟು ಓದ್ಲಿ. ಓಕೆ ಹರೇ ಕೃಷ್ಣ. ಇಲ್ಲಿ ಆಧ್ಯಾತ್ಮಿಕ ಜಗತ್ತಿನಲ್ಲಿ ಜ್ವಲಿಸುವ ಅಂದ್ರೆ ಉರಿಯುವಂತಹ ಉರಿಯಲ್ಲಿನ ಕಿಡಿಗಳಂತೆ ಜೀವಿಗಳು ತಮ್ಮ ಮೂಲ ಸ್ಥಿತಿಯಲ್ಲಿ ಪ್ರಕಟವಾಗಿದೆ. ಕೇಳ್ತದಲ್ಲ ವಾಯ್ಸು? ಹೌದು ಮಾತಾಜಿ. ಓಕೆ. ಆದ್ರೆ ಈ ಭೌತಿಕ ಜಗತ್ತಿನಲ್ಲಿ ಪ್ರಭು ತನ್ನ ನಿರಾಕಾರ ಸ್ವರೂಪದಲ್ಲಿ ಸರ್ವಾಂತರ್ಯಾಮಿಯಾಗಿ ಇದ್ದಾನೆ. ಇದ್ರೂ ಕೂಡ ಕೆಲವೊಮ್ಮೆ ಇಲ್ಲಿ ಕಿಡಿಗಳು ಜ್ವಲಿಸುವ ಉರಿಯಿಂದ ಬಿದ್ದು ತಮ್ಮ ಮೊದಲಿನ ಪ್ರಕಾಶವನ್ನು ಕಳೆದುಕೊಳ್ಳುವಂತೆ ಜೀವಿಗಳು ತಮ್ಮ ಕೃಷ್ಣ ಪ್ರಜ್ಞೆಯನ್ನು ಈಗ ಮರೆತು ಬಿಟ್ಟಿದ್ದಾರೆ. ಹೇಗೆ ಕಿಡಿಗಳು ಒಂದೊಂದ್ಸಲ ಕಿಡಿಗಳು ಬೇರೆ ಎಲ್ಲಿಗೂ ಹೋಗಿ ಮಾಯ ಆಗ್ತದೆ, ಹಾಗೆ ನಮ್ಮಲ್ಲಿ ಇರುವಂತಹ ಆ ಕೃಷ್ಣ ಪ್ರಜ್ಞೆ ಎಂಬುದು ಒಂದು ಸ್ವಲ್ಪ ಇತ್ತು, ಕೃಷ್ಣನ ಸ್ವಾಂಶವೇ. ಆದ್ರೆ ಅದನ್ನು ನಾವು ಈ ಭೌತಿಕ ಜಗತ್ತಿನೊಳಗೆ ಬಿದ್ದು ಮರೆತು ಬಿಟ್ಟಿದ್ದೇವೆ. ಇಲ್ಲಿ ಬಡವರು ನಿರಾಪರಾಧಿಗಳು ಆದ ಜೀವಿಗಳಲ್ಲಿ ಕರುಣೆಯನ್ನು ತೋರಿಸುವಂತಹ ಪರಿಶುದ್ಧ ಭಕ್ತನ ಪ್ರಸ್ತಾಪವೊಂದು ಇದೆ. ಬದ್ಧಾತ್ಮಗಳ ಹೃದಯದಲ್ಲಿ ಪರಿಶುದ್ಧ ಭಕ್ತನು ಕೃಷ್ಣ ಪ್ರಜ್ಞೆಯ ದೀಪವನ್ನು ಉರಿಸ್ತಾನೆ. ಹೀಗೆ ಆಧ್ಯಾತ್ಮಿಕ ಜಗತ್ತಿನ ಪ್ರಜ್ವಲಿಸುವ ಉರಿಯು ಈ ಭೌತಿಕ ಜಗತ್ತಿನಲ್ಲಿ ಪ್ರಕಟವಾಗ್ತದೆ. ಅದರಲ್ಲಿ ಕೆಲವು ಕಿಡಿಗಳು ನೀರಿನಲ್ಲಿ ಬೀಳ್ತವೆ. ಅವುಗಳು ತಮ್ಮ ಹಿಂದಿನ ಪ್ರಕಾಶವನ್ನು ಕಳೆದುಕೊಂಡು ಸ್ವಲ್ಪ ಹೆಚ್ಚು ಕಡಿಮೆ ಅದು ನಂದಿಯೇ ಹೋಗ್ತದೆ. ಇವನ್ನು ಜಡ ಪ್ರಪಂಚಿಕ ವಾದಿಗಳ ನಡುವೆ ಹುಟ್ಟುವ ಜೀವಿಗಳಿಗೆ ಹೋಲಿಸಬಹುದು. ಯಾರಿಗೆ ಹೋಲಿಸಲಾಗಿದೆ? ಈ ಜಡ ಪ್ರಪಂಚಿಕ ವಾದಿಗಳು ಇದ್ದಾರೆ. ಪ್ರಪಂಚಿಕ ವಾದಿಗಳ ನಡುವೆ ಹುಟ್ಟಿದಂತಹ ಜೀವಿಗಳಿಗೆ ಹೋಲಿಸಿದ್ದಾರೆ. ಇಂತಹ ಬದ್ಧ ಜೀವಿಗಳಲ್ಲಿನ ಕೃಷ್ಣ ಪ್ರಜ್ಞೆಯು ಬಹುಮಟ್ಟಿಗೆ ನಂದಿ ಹೋಗ್ತದೆ. ಕೆಲವು ಕಿಡಿಗಳು ನೆಲಕ್ಕೆ ಬೀಳ್ತವೆ. ನಾವು ಪ್ರಜ್ವಲಿಸುವ ಸ್ಥಿತಿ ಮತ್ತು ಹಾರಿ ಹೋಗುವ ಸ್ಥಿತಿ, ಇವುಗಳ ನಡುವಣ ಸ್ಥಿತಿಯಲ್ಲಿ ಇರ್ತದೆ. ಕೆಲವೊಮ್ಮೆ ಆ ಕಿಡಿಗಳು ನೆಲಕ್ಕೆ ಬಿದ್ರೆ ಕೆಲವೊಂದ್ಸಲ ಉರಿತದೆ. ಏನಾದ್ರೂ ತರಗೆಲೆ ಅದೇನಾದ್ರೂ ಸಿಕ್ಕಿದ್ರೆ ಉರಿತದೆ, ಕಾಗದ ಏನಾದ್ರೂ ಸಿಕ್ಕಿದ್ರೆ ಉರಿಬಹುದು, ಇಲ್ಲದಿದ್ರೆ ಅಲ್ಲೇ ನಂದಿ ಹೋಗ್ತದೆ.
ಹಾಗೆ ಅಲ್ಲಿ ಕೃಷ್ಣ ಪ್ರಜ್ಞೆ ಎಂಬುದು ಸಿಕ್ಕಿದ್ರೆ ಅಲ್ಲಿ ಉರಿಬಹುದು, ಮುಂದೆ ಬರ್ಬೋದು. ಇಲ್ಲದಿದ್ರೆ ಕೃಷ್ಣ ಪ್ರಜ್ಞೆ ಸಿಗದಿದ್ರೆ ಅಲ್ಲೇ ನಂದಿ ಹೋಗ್ತದೆ. ಕೆಲವು ಜೀವಿಗಳಿಗೆ ಕೃಷ್ಣ ಪ್ರಜ್ಞೆ ಇರುವುದಿಲ್ಲ, ಕೆಲವು ಕೃಷ್ಣ ಪ್ರಜ್ಞೆಯು ಇರುವ ಮತ್ತು ಇಲ್ಲದಿರುವ ಅಂತಹ ಸ್ಥಿತಿಗಳ ನಡುವೆ ಇರ್ತದೆ. ಕೆಲವರಿಗೆ ಸ್ವಲ್ಪ ಭಕ್ತಿ ಇದೆ, ಆದ್ರೆ ಆಚೆಗೆ ಈಚೆಗೆ ವಾಳ್ತಾರೆ ಆ ರೀತಿ. ಮತ್ತೆ ಕೆಲವು ವಾಸ್ತವಿಕವಾಗಿ ಅವರು ಕೃಷ್ಣ ಪ್ರಜ್ಞೆಯಲ್ಲೇ ಇರ್ತಾರೆ. ಬ್ರಹ್ಮ, ಇಂದ್ರ, ಚಂದ್ರ, ಸೂರ್ಯ ಮತ್ತಿತರ ಮೇಲಿನ ಲೋಕಗಳಲ್ಲಿರುವ ಹಲವಾರು ದೇವತೆಗಳು ಅವರೆಲ್ಲ ಕೃಷ್ಣ ಪ್ರಜ್ಞೆಯಲ್ಲೇ ಇರುವವರು. ಮನುಷ್ಯರ ಸಮಾಜವು ದೇವತೆಗಳು ಮತ್ತು ಪ್ರಾಣಿಗಳ ನಡುವೆ ಇದೆ. ಕೆಲವರಲ್ಲಿ ಕೃಷ್ಣ ಪ್ರಜ್ಞೆ ಹೆಚ್ಚಾಗಿರ್ತದೆ, ಇನ್ನು ಕೆಲವರಲ್ಲಿ ಕಡಿಮೆ ಕೂಡ ಇರ್ತದೆ. ಮತ್ತೆ ಕೆಲವರು ಕೃಷ್ಣ ಪ್ರಜ್ಞೆಯನ್ನು ಸಂಪೂರ್ಣವಾಗಿ ಮರೆತು ಬಿಡ್ತಾರೆ. ಮೂರನೆಯ ವರ್ಗದ ಜೀವಿಗಳು ಅಂದ್ರೆ ಪ್ರಾಣಿ, ಪಶುಗಳು ಮತ್ತೆ ಗಿಡ ಮರಗಳು, ಚಲಚರ ಪ್ರಾಣಿಗಳು ಕೃಷ್ಣ ಪ್ರಜ್ಞೆಯನ್ನದೆಲ್ಲ ಸಂಪೂರ್ಣವಾಗಿ ಮರೆತು ಬಿಟ್ಟಿದೆ. ವೇದಗಳಲ್ಲಿ ಹೇಳಿರುವ ಉರಿಯುವ ಜ್ವಾಲೆ ಅದು ಕಿಡಿಗಳ ಈ ನಿರ್ದೇಶನವು ಬೇರೆ ಬೇರೆ ವರ್ಗಗಳ ಜೀವಿಗಳ ಸ್ಥಿತಿಗಳನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ತುಂಬಾ ನೆರವಾಗ್ತದೆ. ದೇವೋತ್ತಮ ಪರಮಪುರುಷನಾದ ಕೃಷ್ಣನು ಅಥವಾ ಪುರುಷೋತ್ತಮನು ಎಲ್ಲಾ ಜೀವಿಗಳಿಗಿಂತ ಅವನು ಶ್ರೇಷ್ಠ. ಎಲ್ಲಾ ಭೌತಿಕ ಸ್ಥಿತಿಗಳಿಂದ ಅವನು ಸದಾ ಮುಕ್ತನು. ಆಕಸ್ಮಿಕವಾಗಿ ಜೀವಿಗಳು ಬದುಕಿನಲ್ಲಿ ಬೇರೆ ಬೇರೆ ಸ್ಥಿತಿಗಳಲ್ಲಿ ಏಕೆ ಬಿದ್ದಿವೆ ಎಂಬ ಪ್ರಶ್ನೆ ಬರ್ಬೋದು. ಆ ಪ್ರಶ್ನೆಗೆ ಉತ್ತರ ಹೇಳಲು ಜೀವಿಗಳಿಗೆ ಆಕಸ್ಮಿಕದ ಪ್ರಭಾವವಿರಲು ಸಾಧ್ಯವೇ ಇಲ್ಲ ಎನ್ನುವುದನ್ನು ನಾವು ಮೊದಲೇ ತಿಳಿದುಕೊಳ್ಬೇಕು. ಆಕಸ್ಮಿಕವೆಲ್ಲ ಜೀವರಹಿತ ವಸ್ತುಗಳಿಗೆ ಮಾತ್ರ, ನಮ್ಗೆ ಅಲ್ಲ. ವೈದಿಕ ಸಾಹಿತ್ಯದ ಪ್ರಕಾರ ಜೀವಿಗಳಿಗೆ ವಿದ್ಯೆ ಎಂಬುದು ಇದೆ. ಆದುದರಿಂದ ಅವುಗಳಿಗೆ ಚೈತನ್ಯ ಎಂದರೆ ವಿದ್ಯೆ ಅಂತ ಹೆಸರು. ಬದುಕಿನ ಬೇರೆ ಬೇರೆ ಸ್ಥಿತಿಗಳಲ್ಲಿ ಅವುಗಳ ಸನ್ನಿವೇಶವು ಆಕಸ್ಮಿಕವಾಗಿ ಅಲ್ಲ, ಅವುಗಳಿಗೆ ವಿದ್ಯೆ ಇರುವುದರಿಂದ ಸನ್ನಿವೇಶವು ಅವರ ಆಯ್ಕೆ. ಭಗವದ್ಗೀತೆಯಲ್ಲಿ ಪ್ರಭುವು ಎಲ್ಲವನ್ನು ಪರಿತ್ಯಾಗ ಮಾಡಿ ನನಗೆ ಶರಣಾಗತರಾಗಿ ಅಂತ ಹೇಳಿದ್ದಾರೆ. ದೇವೋತ್ತಮ ಪರಮಪುರುಷನ ಸಾಕ್ಷಾತ್ಕಾರದ ಮಾರ್ಗವು ಎಲ್ಲರ ಮುಂದೆ ಕೂಡ ಅದು ತೆರೆದಿದೆ. ಅದನ್ನು ಅನುಸರಿಸುವುದು ಬಿಡುವುದು ಅದು ಆಯಾಯ ಜೀವಿಯ ಆಯ್ಕೆ. ಭಗವದ್ಗೀತೆಯ ಕೊನೆಯ ಭಾಗದಲ್ಲಿ ಕೃಷ್ಣ ಅರ್ಜುನನಿಗೆ, ಪ್ರಿಯ ಅರ್ಜುನ, ನಾನು ನಿನಗೆ ಎಲ್ಲವನ್ನು ಹೇಳಿದ್ದೇನೆ, ನೀನು ಅದನ್ನು ಸ್ವೀಕರಿಸ್ತೀಯಾ ಎನ್ನುವುದರ ಮೇಲೆ ಎಲ್ಲವೂ ಕೂಡ ನಿಂತಿದೆ ಅಂತ ಹೇಳಿ ಅಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ. ಹಾಗೆಯೇ ಈ ಭೌತಿಕ ಪ್ರಪಂಚಕ್ಕೆ ಇಳಿದು ಬಂದ ಜೀವಿಗಳು ಈ ಭೌತಿಕ ಪ್ರಪಂಚವನ್ನು ಸವಿಯಬೇಕು ಎಂದು ಆಯ್ಕೆ ಮಾಡಿಕೊಳ್ತಾರೆ. ಅವರನ್ನು ಕೃಷ್ಣನು ಈ ಭೌತಿಕ ಜಗತ್ತಿಗೆ ಕಳಿಸಲಿಲ್ಲ. ಪ್ರಭುವಿನ ನಿತ್ಯ ಸೇವೆಯನ್ನು ಬಿಟ್ಟು ತಾವೇ ಪರಮ ಭೋಗಿಗಳಾಗ್ಬೇಕು ಅಂತ ಹೇಳಿ ಬಯಸಿದವರ ಭೋಗಕ್ಕಾಗಿ ಈ ಭೌತಿಕ ಜಗತ್ತು ಆಗಿದೆ. ವೈಷ್ಣವ ಸಿದ್ಧಾಂತದ ಪ್ರಕಾರ ಜೀವಿಯು ತನ್ನ ಇಂದ್ರಿಯ ಸುಖವನ್ನು ಬಯಸಿ ಪ್ರಭು ಸೇವೆಯನ್ನು ಮರೆತಾಗ ತನ್ನ ಬಯಕೆಯಂತೆ ನಿರ್ಬಂಧವಿಲ್ಲದೆ ಕಾರ್ಯ ಮಾಡಲು ಅವನು ಭೌತಿಕ ಜಗತ್ತಿನಲ್ಲಿ ಅವನಿಗೆ ಒಂದು ಸ್ಥಾನವನ್ನು ಕೊಡ್ತಾರೆ. ಆದುದರಿಂದ ಅವನು ಸಂತೋಷ ಪಡುವ ಅಥವಾ ಕಷ್ಟ ಪಡುವ ಬದುಕಿನ ಸ್ಥಿತಿಯನ್ನು ಅವನೇ ಸೃಷ್ಟಿ ಮಾಡಿಕೊಳ್ತಾನೆ. ಪ್ರಭುವು ಜೀವಿಗಳು ಎಂದೆಂದೂ ಅರಿವು ಉಳ್ಳವರು ಅಂತೇಳಿ, ಜೀವಿಗಳು ಎಂದಿಗೂ ತಿಳಿದವರು ಅಂತೇಳಿ ಎನ್ನುವುದನ್ನು ನಾವು ತಿಳಿದುಕೊಳ್ಬೇಕು. ಭಗವಂತನಿಗಾಗ್ಲಿ ಜೀವಿಗಳಿಗಾಗ್ಲಿ ಹುಟ್ಟು ಇಲ್ಲ, ಸಾವು ಇಲ್ಲ. ಸೃಷ್ಟಿಯು ಆದಾಗ ಜೀವಿಗಳ ಸೃಷ್ಟಿಯಾಯಿತು ಅಂತ ಅರ್ಥ ಅಲ್ಲ. ಬದ್ಧ ಜೀವಿಗಳು ಕೃಷ್ಣ ಪ್ರಜ್ಞೆಯ ವೇದಿಕೆಗೆ ಏರಲು ಒಂದು ಅವಕಾಶವನ್ನು ಕಲ್ಪಿಸುವುದಕ್ಕಾಗಿ ಪ್ರಭು ಈ ಭೌತಿಕ ಜಗತ್ತನ್ನು ಸೃಷ್ಟಿಸುತ್ತಾನೆ. ಬದ್ಧ ಜೀವಿಯು ಈ ಅವಕಾಶದ ಸದುಪಯೋಗವನ್ನು ಮಾಡಿಕೊಳ್ಳದಿದ್ರೆ ಭೌತಿಕ ಜಗತ್ತು ಕರಗಿ ಹೋದಾಗ ಈ ಬದ್ಧ ಜೀವಿ ಏನಾಗ್ತಾನೆ, ನಾರಾಯಣನ ದೇಹವನ್ನು ಅವನು ಪ್ರವೇಶಿಸ್ತಾನೆ. ಇನ್ನೊಂದು ಸೃಷ್ಟಿ ಆಗುವವರೆಗೆ ಅವನು ಗಾಢವಾದ ನಿದ್ರೆಯಲ್ಲಿ ಇರ್ತಾನೆ. ಈ ಸಂದರ್ಭದಲ್ಲಿ ಈಗ ಮಳೆಗಾಲ ಉದಾಹರಣೆಗೆ ಬಹುವದು ಸೂಕ್ಷ್ಮ ಸೂಕ್ತವಾದದ್ದು ಅಂತ ಹೇಳ್ತಾರೆ. ಒಂದು ಉದಾಹರಣೆ, ಅಲ್ಲಿ ಮಳೆಯ ನಂತರ ತೊಯ್ದು ಹೋದ ಈ ಭೂಮಿಯು ಬಗೆ ಬಗೆಯ ಗಿಡಗಳ ಬೆಳವಣಿಗೆಗೆ ಸಿದ್ಧವಾಗಿ ನಿಲ್ತದೆ. ಮಳೆಗಾಲವು ಸೃಷ್ಟಿಯ ಸಾಧನ ಅಂತೇಳಿ ನಾವು ಇಲ್ಲಿ ಭಾವಿಸಬಹುದು. ಹೀಗೆ ಭೌತಿಕ ಪ್ರಕೃತಿಯ ಮೇಲೆ ಪ್ರಭುವಿನ ಕಟಾಕ್ಷ ಕರುಣೆ ಬಿದ್ದಾಗ
ಸೃಷ್ಟಿಯು ಆಗಿ ಕೂಡಲೇ ಮಳೆ ಬಂದ ನಂತರ ವಿವಿಧ ಬಗೆಯ ಗಿಡಗಳ ಕಾಣಿಸಿಕೊಳ್ಳುವಂತೆ ಈಗ ಜೀವಿಗಳು ತಮ್ಮ ವಿವಿಧ ಬದುಕಿನ ಸ್ಥಿತಿಯಲ್ಲಿ ಕಾಣಿಸಿಕೊಳ್ತಾ ಇದ್ದೇವೆ. ಮಳೆ ಎಂಬುದು ಒಂದೇ, ಆದರೆ ಬೇರೆ ಬೇರೆ ತರದ ಗಿಡಗಳು ಉಗಮವಾಗಿ ವೈವಿಧ್ಯಮಯದಿಂದ ಕೂಡಿದೆ. ಮಳೆಯು ಇಡೀ ಜಮೀನಿನ ಮೇಲೆ ಒಂದೇ ರೀತಿಯಲ್ಲಿ ಬೀಳ್ತದೆ, ಆದ್ರೆ ಬಿತ್ತಿದ ಬೀಜಗಳಿಗೆ ಅನುಗುಣವಾಗಿ ವಿವಿಧ ಆಕಾರದ ಮತ್ತೆ ರೂಪದ ಗಿಡಗಳು ಸಸಿಯಾಗಿ ಕಾಣಿಸಿಕೊಳ್ಳುತ್ತವೆ. ಹಾಗೆ ನಮ್ಮ ಇಚ್ಛೆಗಳು, ಆ ಬೀಜಗಳು, ಇಚ್ಛೆಗಳೆಂಬ ಬೀಜಗಳು ಬೇರೆ ಬೇರೆ ಆಗಿದೆ. ಪ್ರತಿಯೊಂದು ಜೀವಿಗೂ ಒಂದು ಬೇರೆಯೇ ತೆರನಾದ ಒಂದೊಂದು ಇಚ್ಛೆ ಇರ್ತದೆ, ಆಸೆ ಇರ್ತದೆ. ಅವನಿಗೆ ಒಂದು ರೀತಿಯ ವಿಶಿಷ್ಟ ದೇಹವನ್ನು ತಂದುಕೊಡುವುದು ಅದು ಅವನ ಬಯಕೆಯ ಬೀಜ. ಇದನ್ನು ರೂಪ ಗೋಸ್ವಾಮಿ ಅವರು ಪಾಪ ಬೀಜ ಅಂತ ಹೇಳ್ತಾರೆ. ಎಲ್ಲಾ ಭೌತಿಕ ಆಸೆಗಳನ್ನು ಪಾಪ ಬೀಜಗಳನ್ನು ಎಂದು ಪರಿಗಣಿಸಬೇಕು. ಪರಮ ಪ್ರಭುವಿಗೆ ಶರಣಾಗತರಾಗದಿರುವುದು ನಮ್ಮ ಪಾಪದ ಬಯಕೆ ಎಂದು ಭಗವದ್ಗೀತೆ ಹೇಳ್ತದೆ. ಆದುದರಿಂದ ಒಂದು ಬಗೆಯ ದೇಹವನ್ನು ಕೊಟ್ಟಿದ್ದಾನೆ, ಇನ್ನೊಂದು ಬಗೆಯ ಜೀವಿಗೆ ಇನ್ನೊಂದು ದೇಹವನ್ನು ಕೊಟ್ಟಿದ್ದಾನೆ. ಪರಮಪ್ರಭು ಪಕ್ಷಪಾತವನ್ನು ತೋರಿದ್ದಾನೆ ಅಂತ ಹೇಳಿ ಯಾರು ಕೂಡ ಆಕ್ಷೇಪಿಸುವಂತೆ ಇಲ್ಲ. 84 ಲಕ್ಷ ವರ್ಗಗಳ ಎಲ್ಲಾ ದೇಹಗಳು ಬೇರೆ ಬೇರೆ ಜೀವಿಗಳ ಮಾನಸಿಕ ಸ್ಥಿತಿಗೆ ಅನುಗುಣವಾಗಿ ಅದು ಸಿಕ್ಕಿದೆ. ದೇವೋತ್ತಮ ಪರಮ ಪುರುಷನಾದ ಪುರುಷೋತ್ತಮನು ತನ್ನ ಬಯಕೆಗಳಂತೆ ನಡೆದುಕೊಳ್ಳಲು ಜೀವಿಗಳಿಗೆ ಕೂಡ, ನಮ್ಗೆ ಕೂಡ ಒಂದು ಅವಕಾಶವನ್ನು ಅವನು ಕೊಡ್ತಾನೆ. ಆದುದರಿಂದ ಜೀವಿಗಳು ಪ್ರಭುವು ನೀಡಿದ ಸೌಲಭ್ಯವನ್ನು ಬಳಸಿಕೊಂಡು ಕಾರ್ಯತತ್ಪರನಾಗಿ ಇರ್ತಾನೆ. ಇದೇ ಸಮಯದಲ್ಲಿ ಅವು ಪ್ರಭುವಿನ ದಿವ್ಯ ಶರೀರದಿಂದ ಹುಟ್ಟುತ್ತವೆ. ಪ್ರಭು ಮತ್ತು ಜೀವಿಗಳ ಸಂಬಂಧವನ್ನು ವೈದಿಕ ಸಾಹಿತ್ಯದಲ್ಲಿ ವಿವರಿಸಿದ್ದಾರೆ. ಪರಮಪ್ರಭು ತನ್ನ ಮಕ್ಕಳಿಗೆಲ್ಲ ಅವರು ಬಯಸಿದನ್ನು ಕೊಟ್ಟು ಪಾಲಿಸ್ತಾನೆ. ಹೇಗೆ ತಂದೆ ಮಕ್ಕಳಿಗೆ ಕೊಡ್ತಾರ, ಅದೇ ರೀತಿ ನಮಗೂ ಕೂಡ ಎಲ್ಲವನ್ನು ಕೊಟ್ಟು ಅವನು ಪಾಲಿಸ್ತಾ ಇದ್ದಾನೆ. ಹೀಗೆ ಭಗವದ್ಗೀತೆಯಲ್ಲಿ ಪ್ರಭು ಎಲ್ಲಾ ಜೀವಿಗಳಿಗೆ ಬೀಜವನ್ನು ದಾನ ಮಾಡುವ ತಂದೆ ನಾನು ಅಂತ ಹೇಳ್ತಾನೆ. ತಂದೆಯಿಂದ ಮಕ್ಕಳು ಹುಟ್ಟುತ್ತಾರೆ, ಆದ್ರೆ ಮಕ್ಕಳಿಗೆ ತಮ್ಮದೇ ಆದ ಇಚ್ಛೆಗಳು ಇರ್ತದೆ. ಮಕ್ಕಳ ಭಿನ್ನ ಭಿನ್ನವಾದ ಭವಿಷ್ಯಗಳಿಗೆ ತಂದೆ ಹೊಣೆ ಅಲ್ಲ. ಪ್ರತಿಯೊಂದು ಮಗುವು ತಂದೆಯ ಆಸ್ತಿಯನ್ನು ಮತ್ತು ಬೋಧನೆಯನ್ನು ಬಳಸಿಕೊಳ್ಬಹುದು. ಎಲ್ಲಾ ಮಕ್ಕಳಿಗೂ ಪಿತ್ರಾರ್ಜಿತ ಮತ್ತು ಬೋಧನೆ ಒಂದೇ ಆಗಿರಬಹುದಾದ್ರೂ ಅವರವರಿಗೆ ಬೇರೆ ಬೇರೆಯಾದ ಅಪೇಕ್ಷೆಗಳು ಇರುವುದರಿಂದ ಪ್ರತಿ ಮಗುವು ಬೇರೆ ಬದುಕನ್ನು ಸೃಷ್ಟಿ ಮಾಡಿಕೊಳ್ತದೆ. ಇದರಿಂದ ಕಷ್ಟಪಡ್ತದೆ ಮತ್ತೆ ಅಥವಾ ಕಷ್ಟಪಡ್ತದೆ, ಸಂತೋಷ ಪಡ್ತದೆ. ಹೀಗೆ ಭಗವದ್ಗೀತೆಯ ಉಪದೇಶವು ಎಲ್ಲರಿಗೂ ಕೂಡ ಒಂದೇ. ಪ್ರತಿಯೊಬ್ಬನು ಪರಮ ಪ್ರಭುವಿಗೆ ಶರಣಾಗತರಾಗಬೇಕು. ಅವನು ಅವರ ಹೊಣೆಯನ್ನು ಹೊತ್ತುಕೊಂಡು ಅವರನ್ನು ಪಾಪ ಕರ್ಮಗಳಿಂದ ಪಾರು ಮಾಡ್ತಾನೆ. ಪ್ರಭುವಿನ ಈ ಸೃಷ್ಟಿ ಕಾರ್ಯದಲ್ಲಿ ಎಲ್ಲಾ ಜೀವಿಗಳು ಕೂಡ ಬದುಕಿನ ಎಲ್ಲಾ ಸೌಲಭ್ಯಗಳನ್ನು ಕೂಡ ಕೊಟ್ಟಿದ್ದಾನೆ. ಭೂಮಿಯ ಮೇಲೆ ಆಗ್ಲಿ, ನೀರಿನಲ್ಲಾಗ್ಲಿ, ಆಕಾಶದಲ್ಲಾಗ್ಲಿ ಇರುವುದೆಲ್ಲವೂ ಎಲ್ಲಾ ಜೀವಿಗಳಿಗೆ ಕೂಡ ಸೇರಿದವು. ಅವರೆಲ್ಲ ಪರಮಪ್ರಭುವಿನ ಮಕ್ಕಳಾದ್ದರಿಂದ ಪ್ರಭು ಕೊಟ್ಟಂತಹ ಆ ಪ್ರಾಪಂಚಿಕ ಸೌಲಭ್ಯಗಳನ್ನು ಪ್ರತಿಯೊಬ್ಬರು ಕೂಡ ನಾವು ಎಲ್ಲರೂ ಕೂಡ ಸವಿಬಹುದು. ಆದ್ರೆ ದುರಾದೃಷ್ಟಶಾಲಿಗಳಾದ ಜೀವಿಗಳು ತಮ್ಮಲ್ಲಿಯೇ ಕಲಹ ಮಾಡಿಕೊಂಡು ಪ್ರತಿಕೂಲವಾದ ಸ್ಥಿತಿಗಳನ್ನು ಸೃಷ್ಟಿ ಮಾಡಿಕೊಳ್ತಾರೆ. ಈ ಕಲಹದ ಮತ್ತು ಅನುಕೂಲವಾದ ಇಲ್ಲವೇ ಪ್ರತಿಕೂಲವಾದ ಸ್ಥಿತಿಗಳನ್ನು ಸೃಷ್ಟಿ ಮಾಡಿಕೊಳ್ಳುವುದರ ಹೊಣೆಯು ಅದು ಜೀವಿಗಳದು, ದೇವೋತ್ತಮ ಪರಮ ಪುರುಷನದು ಅಲ್ಲ. ಆದುದರಿಂದ ಜೀವಿಗಳು ಭಗವದ್ಗೀತೆಯಲ್ಲಿ ನಿರೂಪಿಸಿರುವಂತೆ ಪ್ರಭುವಿನ ಆದೇಶವನ್ನು ಬಳಸಿಕೊಂಡು ಕೃಷ್ಣ ಪ್ರಜ್ಞೆಯನ್ನು ಬೆಳೆಸಿಕೊಂಡ್ರೆ ಅವರ ಬದುಕು ಭವ್ಯವಾಗ್ತದೆ. ಅವರು ಭಗವದ್ಧಾಮಕ್ಕೆ ಹಿಂದಿರುಗುತ್ತಾರೆ. ಈ ಭೌತಿಕ ಜಗತ್ತನ್ನು ಭಗವಂತನೇ ಸೃಷ್ಟಿ ಮಾಡಿದಿರುವುದರಿಂದ ಅದರ ಸ್ಥಿತಿಗೆ ಕೂಡ ಭಗವಂತನೇ ಕಾರಣ ಅಂತೇಳಿ ವಾದಿಸಬಹುದು. ನಿಜ ಅದು. ಈ ಭೌತಿಕ ಜಗತ್ತಿನ ಸೃಷ್ಟಿ ಮತ್ತೆ ಪಾಲನೆಗಳಿಗೆ ಭಗವಂತ ಪರೋಕ್ಷವಾಗಿ ಕಾರಣ. ಆದ್ರೆ ಜೀವಿಗಳ ಬೇರೆ ಬೇರೆ ಸ್ಥಿತಿಗಳಿಗೆ ಅವನು ಹೊಣೆ ಅಲ್ಲ. ಭಗವಂತ ಅವನು ಹೊಣೆ ಅಲ್ಲ. ಈ ಭೌತಿಕ ಜಗತ್ತು ಪ್ರಭು ಸೃಷ್ಟಿಸಿರುವುದು. ಮೋಡವು ಸಸ್ಯಗಳನ್ನು ಬೆಳೆಸುವಂತಹ ರೀತಿಗೆ ಅದನ್ನು ಹೋಲಿಸಿದ್ದಾರೆ. ಮಳೆಗಾಲದಲ್ಲಿ ಮೋಡ ಹಲವು ವರ್ಗದ ಸಸ್ಯಗಳನ್ನು ಸೃಷ್ಟಿ ಮಾಡುತ್ತದೆ.
ಮೋಡವು ನೆಲದ ಮೇಲೆ ನೀರನ್ನು ಸುರಿಸ್ತದೆ, ಆದ್ರೆ ನೇರವಾಗಿ ಅದು ಭೂಮಿಯನ್ನು ಮುಟ್ಟುವುದಿಲ್ಲ. ಹಾಗೆ ಪ್ರಭು ಭಗವಂತ ಭೌತಿಕ ಶಕ್ತಿಯ ಮೇಲೆ ಕಣ್ಣಾಡಿಸಿದ್ರೆ ಸಾಕು, ಈ ಭೌತಿಕ ಜಗತ್ತನ್ನು ಅವನು ಸೃಷ್ಟಿ ಮಾಡ್ತಾನೆ. ಹಾಗಂತ ವೇದದಲ್ಲಿ ಕೂಡ ಹೇಳಿದೆ. ಭೌತಿಕ ಪ್ರಕೃತಿಯ ಮೇಲೆ ಕಣ್ಣೋಟವನ್ನು ಬೀರಿದನು ಭಗವಂತ, ಆಮೇಲೆ ಸೃಷ್ಟಿ ಆಯ್ತು. ಭೌತಿಕ ಪ್ರಕೃತಿಯ ಮೇಲೆ ಅವನ ದಿವ್ಯ ಕಟಾಕ್ಷ ಮಾತ್ರದಿಂದಲೇ ವಿಧವಾದ ಅಚರ ಜೀವಿಗಳನ್ನು, ಬದುಕಿರುವ ಮತ್ತೆ ಸತ್ತಿರುವ ಪ್ರಾಣಿಗಳನ್ನು ಕೂಡ ಅವನು ಸೃಷ್ಟಿಸ್ತಾನೆ ಅಂತ ಹೇಳಿ ಭಗವದ್ಗೀತೆಯಲ್ಲಿ ಹೇಳಿದೆ. ಭೌತಿಕ ಜಗತ್ತಿನ ಸೃಷ್ಟಿಯನ್ನು ಪ್ರಭುವಿನ ಲೀಲೆಗಳಲ್ಲಿ ಒಂದು ಎಂದು ನಾವು ಭಾವಿಸಬಹುದು. ಅವನು ಇಚ್ಛಿಸಿದಾಗ ಈ ಭೌತಿಕ ಜಗತ್ತನ್ನು ಸೃಷ್ಟಿಸುವುದರಿಂದ ಅದನ್ನು ಪ್ರಭುವಿನ ಲೀಲೆಗಳಲ್ಲಿ ಒಂದು ಅಂತೇಳಿ ಕರೆಯುತ್ತಾರೆ. ಭಗವಂತ ತನ್ನ ಇಚ್ಛೆ ಅವನ ಮಹಾಕರುಣೆಯನ್ನು ತೋರಿಸ್ತದೆ. ಏಕೆಂದ್ರೆ ಬದ್ಧ ಜೀವಿಗಳು ತಮ್ಮ ಮೂಲ ಪ್ರಜ್ಞೆಯನ್ನು ಬೆಳೆಸಿಕೊಂಡು ಭಗವದ್ಧಾಮಕ್ಕೆ ಹಿಂದಿರುಗಲು ಒಂದು ಅವಕಾಶ ದೊರೆಯುತ್ತದೆ. ಆದುದರಿಂದ ಈ ಭೌತಿಕ ಜಗತ್ತನ್ನು ಸೃಷ್ಟಿಸಿರುವುದಕ್ಕೆ ಯಾರು ಪರಮ ಪ್ರಭುವನ್ನು ಆಕ್ಷೇಪಿಸುವಂತ ಇಲ್ಲ. ಈಗ ಚರ್ಚಿಸುತ್ತಿರುವ ವಿಷಯದಿಂದ ಇಲ್ಲಿ ನಿರಾಕಾರವಾದಿಗಳು ಸಕಾರವಾದಿಗಳಿಗೂ ಇರುವ ವ್ಯತ್ಯಾಸವನ್ನು ನಾವು ಕಂಡುಕೊಳ್ಬಹುದು. ನಿರಾಕಾರ ದೃಷ್ಟಿಯು ಪ್ರಭುವಿನ ಅಸ್ತಿತ್ವದಲ್ಲಿ ಲೀನವಾಗುವುದನ್ನು ಸಲಹೆ ಮಾಡ್ತದೆ. ಶೂನ್ಯವಾದವು ಎಲ್ಲವೂ ಭೌತಿಕ ಬಗೆಗಳನ್ನು ಶೂನ್ಯಗೊಳಿಸುವುದಕ್ಕೆ ಅದು ಸಲಹೆ ಮಾಡ್ತದೆ. ಈ ಎರಡೂ ವಾದಗಳಿಗೂ ಕೂಡ ಮಾಯವಾದ ಅಂತ ಹೇಳ್ತಾರೆ. ನಿಶ್ಚಯವಾಗಿಯೂ ಮತ್ತೊಮ್ಮೆ ಸೃಷ್ಟಿ ನಡೆಯುವಾಗ ವಿಶ್ರಮಿಸಲು ಜೀವಿಗಳು ಎಲ್ಲರೂ ನಾರಾಯಣನ ದೇಹದಲ್ಲಿ ಲೀನವಾದಾಗ ಬ್ರಹ್ಮಾಂಡವು ಕೊನೆಗೊಂಡು ಅದು ಶೂನ್ಯವಾಗ್ತದೆ. ಇದನ್ನು ನಿರಾಕಾರ ಸ್ಥಿತಿ ಅಂತ ಹೇಳಿ ಕರಿಬಹುದು. ಆದ್ರೆ ಈ ಸ್ಥಿತಿ ಏನು ಶಾಶ್ವತವಲ್ಲ. ಭೌತಿಕ ಜಗತ್ತಿನ ವೈವಿಧ್ಯದ ಅಂತ್ಯವು ಜೀವಿಗಳು ಪರಮೋನ್ನತನ ದೇಹದಲ್ಲಿ ಲೀನವಾಗುವುದು ಕೂಡ ಅದು ಕೂಡ ಶಾಶ್ವತ ಅಲ್ಲ. ಏಕೆಂದ್ರೆ ಸೃಷ್ಟಿ ಎಂಬುದು ಮತ್ತೆ ನಡೆಯುತ್ತದೆ. ತಮ್ಮ ಕೃಷ್ಣ ಪ್ರಜ್ಞೆಯನ್ನು ಬೆಳೆಸಿಕೊಳ್ಳದೆ ಪರಮೋನ್ನತನ ಶರೀರದಲ್ಲಿ ಲೀನವಾಗುವ ಜೀವಿಗಳು ಇನ್ನೊಂದು ಸೃಷ್ಟಿಯಾದಾಗ ಮತ್ತೆ ಈ ಭೌತಿಕ ಜಗತ್ತಿನಲ್ಲಿ ಕಾಣಿಸಿಕೊಳ್ತವೆ. ಈ ಭೌತಿಕ ಜಗತ್ತು ಸೃಷ್ಟಿಯಾಗ್ತದೆ ಮತ್ತು ನಾಶವಾಗ್ತದೆ ಎನ್ನುವ ಸಂಗತಿಯನ್ನು ಭಗವದ್ಗೀತೆಯಲ್ಲಿ ದೃಢಪಡಿಸಿದ್ದಾರೆ. ಇದು ಯಾವಾಗಲೂ ನಡೆಯುವಂಥದ್ದು. ಕೃಷ್ಣ ಪ್ರಜ್ಞೆ ಇಲ್ಲದ ಬದ್ಧಾತ್ಮಗಳ ಭೌತಿಕ ಸೃಷ್ಟಿಯು ನಡೆದಾಗಲೆಲ್ಲ ಹಿಂದಕ್ಕೆ ಬರುತ್ತದೆ. ಇಂತಹ ಬದ್ಧಾತ್ಮಗಳು ಈ ಅವಕಾಶವನ್ನು ಸರಿಯಾಗಿ ಬಳಸಿಕೊಂಡು ಪ್ರಭುವಿನ ಆದೇಶದಂತೆ ಕೃಷ್ಣ ಪ್ರಜ್ಞೆಯನ್ನು ಬೆಳೆಸಿಕೊಂಡರೆ ಅವು ಆಧ್ಯಾತ್ಮಿಕ ಜಗತ್ತಿಗೆ ಹೋಗುತ್ತದೆ. ಭೌತಿಕ ಸೃಷ್ಟಿಗೆ ಮತ್ತೆ ಬರುವಂತಹ ಅಗತ್ಯ ಇಲ್ಲ. ಶೂನ್ಯವಾದಿಗಳು ನಿರಾಕಾರವಾದಿಗಳು ಅವರೆಲ್ಲ ಜಾಣರಲ್ಲ. ಏಕೆಂದ್ರೆ ಅವರು ಪ್ರಭುವಿನ ಚರಣ ಕಮಲಗಳಲ್ಲಿ ಆಶ್ರಯ ಪಡೆಯುವುದಿಲ್ಲ ಎಂದು ಹೇಳಲಾಗಿದೆ. ಜಾಣರಲ್ಲದವರಿಗೆ ಈ ಶೂನ್ಯವಾದಿಗಳು ನಿರಾಕಾರವಾದಿಗಳು ವಿಧವಾದ ಕಠೋರ ವ್ರತಗಳನ್ನು ಅವರು ಕೈಗೊಳ್ತಾರೆ. ಅವರ ಉದ್ದೇಶ ನಿರ್ವಾಣದ ಹಂತವನ್ನು ತಲುಪುವುದು. ಹೀಗೆಂದ್ರೆ ಬದುಕಿನ ಆ ಭೌತಿಕ ಸ್ಥಿತಿಗಳನ್ನು ಅಂತ್ಯಗೊಳಿಸುವುದು. ಇಲ್ಲವೇ ಅವರ ಉದ್ದೇಶ ಏನು? ಪ್ರಭುವಿನ ಶರೀರದಲ್ಲಿ ಲೀನವಾಗಿ ಏಕತ್ವವನ್ನು ಸಾಧಿಸುವುದು. ಇವರೆಲ್ಲರೂ ಏನಾಗ್ತಾರೆ? ಮತ್ತೆ ಪತನ ಹೊಂದುತ್ತಾರೆ. ಏಕೆಂದ್ರೆ ಇವರು ಪ್ರಭುವಿನ ಆ ಚರಣ ಕಮಲಗಳನ್ನು ಅಲಕ್ಷ್ಯ ಮಾಡುತ್ತಾರೆ. ಅದಕ್ಕಾಗಿ ಅವರು ಮತ್ತೆ ಪತನ ಹೊಂದುತ್ತಾರೆ. ಚೈತನ್ಯ ಚರಿತ್ರಾಮೃತದಲ್ಲಿ ಅದರ ಕರ್ತೃಗಳಾದ ಕೃಷ್ಣದಾಸ್ ಕವಿರಾಜ್ ಗೋಸ್ವಾಮಿ ಅವರು ಈ ಸಮಸ್ತ ವೈದಿಕ ಸಾಹಿತ್ಯವನ್ನು ಅಭ್ಯಾಸ ಮಾಡಿ ಅಧಿಕಾರಯುತವಾಗಿ ಮಾತನಾಡಬಲ್ಲ ಎಲ್ಲರ ಅಭಿಪ್ರಾಯಗಳನ್ನು ಕೇಳಿ ಕೃಷ್ಣನೊಬ್ಬನೇ ಪರಮ ಪ್ರಭು, ಎಲ್ಲಾ ಜೀವಿಗಳು ಅವನ ನಿರಂತರ ಸೇವಕರು ಅಂತೇಳಿ ಅವರ ಅಭಿಪ್ರಾಯವನ್ನು ಅವರು ವ್ಯಕ್ತಪಡಿಸಿದ್ದಾರೆ. ವೇದಗಳ ಸಕಾರ ರೂಪಗಳ ಪ್ರಾರ್ಥನೆಯು ಅವರ ನಿರ್ಣಯವನ್ನು ದೃಢಪಡಿಸುತ್ತದೆ. ಇದರಿಂದ ಮೂಡುವ ನಿರ್ಣಯವೇನಂತ ಹೇಳಿದ್ರೆ, ಪ್ರತಿಯೊಬ್ಬನು ದೇವೋತ್ತಮ ಪರಮ ಪುರುಷನ ಅಧೀನದಲ್ಲಿ ಇದ್ದಾನೆ. ಪ್ರತಿಯೊಬ್ಬನು ಪ್ರಭುವಿನ ಪರಮ ಆಜ್ಞೆಯಂತೆ ಸೇವೆ ಸಲ್ಲಿಸ್ತಾ ಇದ್ದಾನೆ. ಪ್ರತಿಯೊಬ್ಬನಿಗೂ ದೇವೋತ್ತಮ ಪರಮ ಪುರುಷನ ವಿಷಯದಲ್ಲಿ ಹೆದರಿಕೆ, ಅವನ ವಿಷಯದಲ್ಲಿ ಭಯ ಇರುವುದರಿಂದ ಅವರು ಏನ್ ಮಾಡ್ತಾರೆ? ಸರಿಯಾಗಿ ಕರ್ತವ್ಯಗಳನ್ನು ನಿರ್ವಹಿಸ್ತಾರೆ. ಪ್ರತಿಯೊಬ್ಬನು ಪರಮ ಪ್ರಭುವಿಗೆ ಆಧೀನನು. ಆದರೆ ಇಲ್ಲಿ ಪ್ರಭು ಜೀವಿಗಳನ್ನು ಕಾಣುವ ತನ್ನ ದೃಷ್ಟಿಯಲ್ಲಿ ಯಾವುದೇ ಪಕ್ಷಪಾತವನ್ನು ಅವನು ಮಾಡುವುದಿಲ್ಲ. ಅವನು ಅಪಾರವಾದ ಆಕಾಶದಂತೆ ಭಗವಂತ
ಉರಿಯ ಕಿಡಿಗಳು ಉರಿಯಲ್ಲಿ ಕುಣಿಯುವಂತೆ ಎಲ್ಲಾ ಜೀವಿಗಳು ಅಪಾರವಾದ ಆ ದೊಡ್ಡ ಆಕಾಶದಲ್ಲಿ ಹಾರಾಡುವಂತಹ ಪಕ್ಷಿಗಳಂತೆ. ಕೆಲವು ತುಂಬಾ ಎತ್ತರದಲ್ಲಿ ಹಾರ್ತವೆ, ಇನ್ನು ಕೆಲವು ಸ್ವಲ್ಪ ಕೆಳಗೆ ಹಾರ್ತವೆ, ಮತ್ತೆ ಕೆಲವು ಇನ್ನೂ ಕೆಳಗಿನ ಎತ್ತರದಲ್ಲಿ, ತುಂಬಾ ಕಡಿಮೆ ಮಟ್ಟದ ಎತ್ತರದಲ್ಲಿ ಹಾರ್ತವೆ. ಆದ್ರೆ ಅದೆಲ್ಲ ಅವರವರ ಸಾಮರ್ಥ್ಯಕ್ಕೆ ತಕ್ಕಂತೆ ಹಾರ್ತದೆ. ಆಕಾಶಕ್ಕೂ ಮತ್ತು ಅವರ ಸಾಮರ್ಥ್ಯಕ್ಕೂ ಏನೂ ಒಂದು ಸಂಬಂಧ ಇಲ್ಲ. ವಿವಿಧ ಜೀವಿಗಳು ಶರಣಾಗತರಾದ ಪ್ರಮಾಣಕ್ಕೆ ಅನುಗುಣವಾಗಿ ತಾವು ಅವುಗಳಿಗೆ ಬೇರೆ ಬೇರೆ ಸ್ಥಿತಿಗಳನ್ನು ಅನುಗ್ರಹಿಸ್ತೇನೆ ಅಂತ ಹೇಳಿ ಪ್ರಭು ಭಗವದ್ಗೀತೆಯಲ್ಲಿ ಹೇಳಿದ್ದಾನೆ. ದೇವೋತ್ತಮ ಪರಮಪುರುಷನು ಹೀಗೆ ಪ್ರಮಾಣಕ್ಕೆ ಅನುಗುಣವಾಗಿ ಜೀವಿಗಳಿಗೆ ಪ್ರತಿಫಲವನ್ನು ನೀಡುವುದು ಅದೇನು ಪಕ್ಷಪಾತ ಅಲ್ಲ. ಆದುದರಿಂದ ಜೀವಿಗಳು ಬೇರೆ ಬೇರೆ ಸ್ಥಿತಿಗಳಲ್ಲಿ, ಬೇರೆ ಬೇರೆ ರಂಗಗಳಲ್ಲಿ ಮತ್ತು ಬೇರೆ ಬೇರೆ ಜೀವ ವರ್ಗಗಳಲ್ಲಿ ಇದ್ದರೂ ಅವರೆಲ್ಲರೂ ಸದಾ ದೇವೋತ್ತಮ ಪರಮಪುರುಷನ ನಿಯಂತ್ರಣದಲ್ಲಿಯೇ ಇರುತ್ತಾರೆ. ತಮ್ಮ ಭಿನ್ನ ಭಿನ್ನ ಬದುಕಿನ ಸ್ಥಿತಿಗಳಿಗೆ ಅವನು ಹೊಣೆಯಲ್ಲ. ತಾನು ಪ್ರಭುವಿಗೆ ಸಮಾನ ಎಂದು ಭಾವಿಸುವುದು ಮೂರ್ಖತನ ಮತ್ತು ಅಸಹಜ. ತಾನು ಭಗವಂತನನ್ನು ನೋಡಿಲ್ಲ ಎಂದು ಯೋಚಿಸುವುದು ಅದು ಇನ್ನೂ ಹೆಚ್ಚಿನ ಮೂರ್ಖತನ. ಪ್ರತಿಯೊಬ್ಬರು ದೇವರನ್ನು ವಿವಿಧ ರೀತಿಯಲ್ಲಿ, ವಿವಿಧ ರೂಪಗಳಲ್ಲಿ ಅವರು ಕಾಣ್ತಾರೆ. ಒಂದೇ ಒಂದು ವ್ಯತ್ಯಾಸ ಏನಂತ ಹೇಳಿದ್ರೆ, ಆಸಕ್ತನಾದವನು ದೇವರನ್ನು ಪರಮಪುರುಷನಾದ ಮತ್ತು ಅತ್ಯಂತ ಪ್ರಿಯನಾದ ಕೃಷ್ಣನನ್ನಾಗಿ ಕಾಣ್ತಾರೆ. ನಾಸ್ತಿಕರು ಪರಮ ಸತ್ಯವನ್ನು ಅಂತ್ಯಕಾಲದ ಮೃತ್ಯುವಾಗಿ ಅವರು ಕಾಣುತ್ತಾರೆ. ಹರೇ ಕೃಷ್ಣ. ಎಷ್ಟಾಯ್ತು ಟೈಮ್? 3 ನಿಮಿಷ ಇರುದು ಓದುದು ಬೇಡ. ನಾಳೆ ಇಲ್ಲ, ಇನ್ನು ಸೋಮವಾರ ನಾವು ಕಂಟಿನ್ಯೂ ಮಾಡೋಣ ಅಲ್ಲ ಮಾತಾಜಿ? ಹೌದು ಮಾತಾಜಿ, ಇವಾಗ ಟೈಮ್ ಆಯ್ತು, ಒಂದು 2 ಮಿನಿಟ್ಸ್ ಇದೆ ಕೇವಲ. ಹೌದಂದ್ರೆ ಯಾಕೆಂತ ಹೇಳಿದ್ರೆ ನಮ್ಗೆ ಇವತ್ತು 5:10 ಆಗಿದೆ. ಹೌದು, ಲೇಟ್ ಆಯ್ತು. ವಾಂಚ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ಭಕ್ತ ವೃಂದ ಕಿ ಜೈ. ನಾಮಾಚಾರ್ಯ ಹರಿದಾಸ್ ಠಾಕೂರ್ ಕಿ ಜೈ. ಶ್ರೀಲ ಪ್ರಭುಪಾದ್ ಕಿ ಜೈ. ಇಲ್ಲಿ ನೆರೆದಿರುವ ಎಲ್ಲಾ ಭಕ್ತರಿಗೂ ಕೂಡ ಮಂಗಳಮಯವಾಗಿ ಈ ದಿನ ಅಂತ ಹೇಳಿಕೊಂಡು ನಾವು ಈ ದಿನದ ತರಗತಿಯನ್ನು ನಿಲ್ಲಿಸಬೇಕು. ಎಲ್ಲರೂ ಅಟೆಂಡೆನ್ಸ್ ಹಾಕಿದ್ದೀರಾ? ಹೌದು ಮಾತಾಜಿ. ಹರೇ ಕೃಷ್ಣ ಮತ್ತೆ ಹರೇ ಕೃಷ್ಣ. ದಂಡೋತ್ ಥ್ಯಾಂಕ್ ಯು. ಧನ್ಯವಾದಗಳು ರಾಜಪ್ರಭುಜಿ. ತುಂಬಾ ದಿನ ಆಯ್ತಾ ಅಂತ ಹೇಳಿ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಎಲ್ಲದಾದ್ರೆ ನಾನು ಎಂಡ್ ಮಾಡ್ತೇನೆ. ಮಾತಾಜಿ. ಎಸ್ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಸೋಮವಾರ ಸಿಗೋಣ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ.